ಓಕೆ. ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಧ, ಶ್ರದ್ಧೆಯ ಪ್ರಭೇದಗಳು. ಪ್ರಭುಪಾದ ಇಲ್ಲಿ ಹೇಳ್ತಾರೆ, ನಾವು ಎಲ್ಲಾ ಕಡೆ ಶ್ರದ್ಧೆ ಆಗ್ತೇವಂತೆ, ಆದರೆ ಕೃಷ್ಣನಲ್ಲಿ ಶ್ರದ್ಧೆ ಆಗೋದಿಲ್ಲ. ಇದು ನಮ್ಮ ಕೊರತೆ. ಇದಕ್ಕೆ ಉದಾಹರಣೆ ಹೇಳೋದಾದ್ರೆ, ಈಗ ನಾವು ಹುಡುಗರು ಸೆಲೂನ್ಗೆ ಹೋಗ್ತಾರೆ. ಸೆಲೂನ್ಗೆ ಹೋಗುವಾಗ, ಕಟ್ಟಿಂಗ್ ಹೋಗುವಾಗ ಎಂತಾಗ್ತದೆ, ಅವನ ಹತ್ರ ಅವನು ಶಾರ್ಪ್ ಇದು ಅದಕ್ಕೆ ಅಂತ ಹೇಳೋದು ರೇಸರ್ ಇರ್ತದೆ, ಬಾಲ್ ಅಂತ ಹೇಳ್ತಾರೆ. ಅದಕ್ಕೆ ಕಟಿಂಗ್ ಆದ ಮೇಲೆ ಅವ ಅದರಿಂದ ಇದು ಮಾಡ್ತಾನೆ. ಆಕ್ಚುಲಿ ನಾವು ಶ್ರದ್ಧೆ ಹಾಕಿ ಅಂದ್ರೆ ಅವ ಎಂತ ಮಾಡುವುದಿಲ್ಲ, ನಮ್ಮ ಕುತ್ತಿಗೆ ಕುಯ್ಯುವುದಿಲ್ಲ ಅಂದ್ರೆ ನಾವು ಅವನಿಗೆ ತಲೆ ಕೊಡುವಂಥದ್ದು. ಅವನಿಗೆ ಎಂತ ಬೇಕಿದ್ದು ಮಾಡ್ಬೋದು, ಅದರಿಂದ ನಮ್ಮನ್ನು ಕಟ್ ಮಾಡುವ ಅಂತ ಎಲ್ಲಿ ಕುತ್ತಿಗೆಯನ್ನು, ಅದು ಕೂಡ ನಾವು ಅವನಿಗೆ ಹೀಗೆ ತಲೆ ಕೊಡ್ತೇವೆ, ಅವ ಎಂತ ಮಾಡುದಿಲ್ಲ. ಅದು ನಮ್ಮ ಶ್ರದ್ಧೆ ಅಂತ. ಅದೇ ರೀತಿ ನಮ್ಮ ದಿನನಿತ್ಯ ನಾವು ತರಕಾರಿಗಳಿಗೆ ಹೋಗ್ತೇವೆ, ರೇಷನ್ ಅಂಗಡಿಗೆ ಹೋಗ್ತೇವೆ, ಬೇರೆ ಬೇರೆ ರೀತಿ ನಾವು ಹೋಗ್ತೇವೆ. ನಮ್ಮ ದಿನನಿತ್ಯ ಎಲ್ಲ ಕಡೆ ನಾವು ಶ್ರದ್ಧೆ ಆಗ್ತೇವೆ ಅಂತ. ಅವರಿಗೆ ಕೂಡ ಮೋಸ ಮಾಡ್ಬೋದು. ಯಾರಿಗೆ? ನಾವು ಎಲ್ಲಿಂದ ತರ್ತೇವೆ ಅದು ನಾವು ಅಲ್ಲಿ ಶ್ರದ್ಧೆ ಹಾಕಿದ್ದೇವೆ. ಪ್ರತಿಯೊಂದು ವಿಷಯದಲ್ಲಿ ನಾವು ಶ್ರದ್ಧೆ ಹಾಕಿದ್ದೇವೆ. ಪ್ರಭುಪಾದ ಹೇಳ್ತಾರೆ, ಎಲ್ಲ ವಿಷಯದಲ್ಲಿ ಕೃಷ್ಣನನ್ನು ಬಿಟ್ಟು. ಹಾಗಾಗಿ ನಾವು ಕೃಷ್ಣನಲ್ಲಿ ಕೂಡ ಶ್ರದ್ಧೆ ಹಾಕಬೇಕು. ನೋಡಿ, ನೀವು ನಿಮ್ಮ ಈ ಕೋಮಲ ಶ್ರದ್ಧೆ ಅಂದರೆ ಇನಿಷಿಯಲ್ ಶ್ರದ್ಧೆಗೆ ಕೋಮಲ ಶ್ರದ್ಧೆ ಅಂತ ಹೇಳುವಂಥದ್ದು. ಈಗ ನೀವು ಶ್ರದ್ಧೆ ಹಾಕಿ ಈ ಭಗವದ್ಗೀತೆ ಕ್ಲಾಸಿಗೆ ಬಂದಿದ್ದೀರಿ, ಇದಕ್ಕೆ ನಿಮಗೆ ರಿಟರ್ನ್ ಸಿಗ್ತದೆ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಕೃಷ್ಣ ಕೊಡ್ತಾನೆ. ಕೃಷ್ಣ ಹೇಗೆ ಅಂದರೆ, ಪ್ರಭುಪಾದ ಹೇಳ್ತಾರೆ, ಹಿಂದೆ ಈ ಚಾಣಕ ಪಂಡಿತ್ ಹೇಳಿದ ಹಾಗೆ, ಋಣಕರ್ತ ಪಿತಾ ಶತ್ರು ಮಾತಾ ಶತ್ರು ದ್ವಿಚಾರಿಣಿ ರೂಪವತಿ ಬಾಜ ಶತ್ರು ಪುತ್ರ ಶತ್ರು ಅಪಂಡಿತ. ಅಂದರೆ 4 ಶತ್ರುವರಿದ್ದಾನಂತೆ ಮನೆಯಲ್ಲಿ. ಫಸ್ಟ್ ಇದು ತಂದೆ ಈಗ ಸಾಲ ಮಾಡಿ ಸತ್ರೆ ಅವ ಮನೆಗೆ ಶತ್ರು ಅಂತೆ. ಮತ್ತೆ ಮಗ ತೀರಿಸ್ಬೇಕು. ಮತ್ತೆ ಮಗ ಎಂತ ಮಾಡ್ತಾನೆ, ಮಗ ಎಲ್ಲರನ್ನು ಕರೆದು ತೀರಿಸ್ತಾನೆ. ಹಾಗೆ ಪ್ರಭುಪಾದ ಹೇಳುದು ಎಂತಂದ್ರೆ, ನೀವೀಗ ಶ್ರದ್ಧೆ ಇಟ್ಕೊಂಡು ಬಂದಿದ್ದೀರಿ, ನಿಮ್ಮ ಪೈ ಟು ಪೈ ಕೃಷ್ಣ ತೀರಿಸ್ತಾನೆ. ಅವೇನು ಬಾಕಿ ಇಡುವುದಿಲ್ಲ. ಹಾಗಾಗಿ ಶ್ರದ್ಧೆಯ ಮೇಲೆ ನೋಡಿ. ಮತ್ತೆ ಇನ್ನೊಂದು ವಿಷಯ ಪ್ರಭುಪಾದ ಇದು ತುಂಬ ಬಾರಿ ಹೇಳಿದ್ದಾರೆ, ಈ ಭೌತಿಕ ವಿಷಯದಲ್ಲಿ ನಾವು ರೆಕಗ್ನೈಸ್ ಮಾಡೋದು ಹೇಗೆ? ಈಗ ಯಾವುದೋ ಒಂದು ಜಾಬ್ ಅಲ್ಲಿ ಇದ್ದಾನೆ, ಅವನಿಗೆ ಪ್ರಮೋಷನ್ ಅಂದರೆ ಆಫೀಸರ್ ಲೆವೆಲಿಂದ ಫಸ್ಟ್ ಕ್ಲರ್ಕ್ ಲೆವೆಲಿಂದ ಆಫೀಸರ್ ಮತ್ತೆ ಮ್ಯಾನೇಜರ್, ಈ ರೀತಿ ಎಲ್ಲ ಉಂಟು. ಅಂದರೆ ಅಲ್ಲಿ ನಿಮಗೆ ಪ್ರಮೋಷನ್ ಅಂದರೆ ಒಂದು ಸ್ಯಾಲ್ರಿಯಲ್ಲಿ ಜಾಸ್ತಿ ಆಗಬೇಕು, ಮತ್ತೆ ನಿಮ್ಮ ಗ್ರೇಡಲ್ಲಿ ಜಾಸ್ತಿ ಆಗಬೇಕು. ಆದರೆ ಪ್ರಭುಪಾದ್ ಹೇಳ್ತಾರೆ, ಭಕ್ತಿಯಲ್ಲಿ ಹಾಗೆ ಅಲ್ಲ. ಭಕ್ತಿಯಲ್ಲಿ ಕನಿಷ್ಠ ಅಧಿಕಾರಿ ಇದ್ದಾನೆ, ಮಧ್ಯಮ ಅಧಿಕಾರಿ ಇದ್ದಾನೆ, ಉತ್ತಮ ಅಧಿಕಾರಿ ಇದ್ದಾನೆ. ಆದ್ರೆ ಏನು ಡಿಫ್ರೆನ್ಸ್ ಎಂತ ಅಂದ್ರೆ, ಕನಿಷ್ಠ ಅಧಿಕಾರಿಗೆ ಕಡಿಮೆ ಕೃಷ್ಣನ ಮೇಲೆ ನಂಬಿಕೆ ಉಂಟು, ಶ್ರದ್ಧೆ. ಮಧ್ಯಮ ಅಧಿಕಾರಿಗೆ ಸ್ವಲ್ಪ ಜಾಸ್ತಿ ಉಂಟು, ಉತ್ತಮ ಅಧಿಕಾರಿಗೆ ತುಂಬ ಜಾಸ್ತಿ ಉಂಟು. ಹಾಗಾಗಿ ದಿವಸ ಹೋದಾಗೆ ನಮ್ಮ ಶ್ರದ್ಧೆ ಜಾಸ್ತಿ ಆಗ್ತಾ ಹೋಗುದು ಭಕ್ತಿಯಲ್ಲಿ. ಹಾಗಾಗಿ ಈ ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳು. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ನಾನು ನಿಮಗೆ ಹೇಳಿರ್ಬೇಕಾ ಗೊತ್ತಿಲ್ಲ. ಅದೇ ಒಂದು 2-3 ತಿಂಗಳಿಂದ ನನಗೆ ಒಬ್ರು ಸಿಕ್ಕಿದ್ರು. ಅವ್ರು ಹೇಳಿದ್ರು ಎಂತಂದ್ರೆ, ನಾನು ಕೂಡ ಕೃಷ್ಣನ ಭಕ್ತ, ನೀವೆಣಿಸ್ತೀರಿ ನೀವೇ ದೊಡ್ಡ ಭಕ್ತರಂತ. ಆಕ್ಚುಲಿ ನಾನು ಹಾಗೆ ಹೇಳಿಲ್ಲ, ನಾನು ಕೂಡ ಭಕ್ತ, ನಾನೇನು ಕಡಿಮೆ ಇಲ್ಲ. ಆದರೆ ಅವ್ರು ಎಂತ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ರಶ್ನೆ ನೋಡಿ, ಅರ್ಜುನ ಪ್ರಶ್ನೆ, ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಅವರವರ ಕಲ್ಪನೆ ಪೂಜೆ ಮಾಡ್ತಿದ್ದಾರೆ. ಅಂದರೆ ಬೆಳಿಗ್ಗೆ ಒಂದು 10 ನಿಮಿಷ ದೇವರಿಗೆ ಪೂಜೆ ಮಾಡ್ತಾರೆ. ಮತ್ತೆ ಅದು ಪೂಜೆ ಮಾಡದೆ ಮಾಡಲಿ, ಆದರೆ
ಹೇಳುವಂಥದ್ದು ನಾವೇನು ಕೃಷ್ಣ ಭಕ್ತರಲ್ಲಿ ನಿಮ್ಮಲ್ಲಿ ಕಡಿಮೆ ಇಲ್ಲ ಅಂತ. ಹಾಗಾಗಿ ಇದು ಶಾಸ್ತ್ರದ ಪ್ರಕಾರ ಅಲ್ಲ. ಶಾಸ್ತ್ರದ ಪ್ರಕಾರ ಎಂತ ಉಂಟು, ನಾವು 8 ಗಂಟೆ ಇಡಬೇಕು, 10 ನಿಮಿಷ ಅಲ್ಲ. ಮತ್ತೆ 8 ಗಂಟೆ ಇಟ್ಟವನಿಗೆ ನೀನು ಸರಿ ಇಲ್ಲ, ನಾನು 10 ನಿಮಿಷ ಇಟ್ಟವ ನಾನು ಸರಿ ಅಂತ ಹೇಳುವಂಥದ್ದು ಅದು ಕೂಡ ತಪ್ಪು. ಹಾಗಾಗಿ ಜನರು ಈ ರೀತಿ ಇದ್ದಾರೆ. ಇದಕ್ಕೆ ನೋಡಿ ಅರ್ಜುನ ಕೂಡ ಗೊತ್ತುಂಟು ಹೇಗೆ ಪ್ರಶ್ನೆ ಕೇಳಬೇಕಂತ. ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸಿ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ, ಹೆಚ್ಚಿನವರು. ಈಗ ಒಂದು ಲಾಸ್ಟ್ 1-2 ವರ್ಷದಿಂದ ಒಬ್ರು ಹೇಳುವಂಥದ್ದು ನೋಡಿ, ಎಂತ ಅಂದ್ರೆ ಕೃಷ್ಣನಿಗೆ ಅಷ್ಟು ಅಂದ್ರೆ ಎಂತ ಹೇಳುದು, ಡೀಪಾಗಿ ಹೋಗ್ಬೇಕಂತ ಏನಿಲ್ಲ. ಸ್ವಲ್ಪ ಸ್ವಲ್ಪ ನಾ ಮಾಡಿದ್ರು ಕೂಡ ಕೃಷ್ಣ ಸಂತೋಷ ಆಗ್ತದೆ. ಅಂದ್ರೆ ಅವರೇ ಎಣಿಸುದು ಹಾಗೆ ಆಗ್ತದೆ ಅಂತ. ಶಾಸ್ತ್ರದಲ್ಲಿ ಹೇಗಿಲ್ಲ. ಆದ್ರೆ ಅವರು ಎಂತಂದ್ರೆ ನಾವು ಎಷ್ಟು ಮಾಡ್ತಾ ಇದ್ದೇವೆ ಅಷ್ಟು ಸಾಕು. ಏನು ನಿಮಗೆ ಡೀಪ್ ಕೃಷ್ಣನಲ್ಲಿ ಹೋಗಿ ಏನು ಅಂದ್ರೆ ಕೃಷ್ಣನಿಗೆ ಗೊತ್ತಾಗ್ತದೆ. ಕೃಷ್ಣ ನಮ್ಗೆ ಕೂಡ ಅವನಿಗೆ ಅಷ್ಟೇನು ನಿಮ್ಮಷ್ಟು ಕೇಳುವುದಿಲ್ಲ. ಅವನು ಆಕ್ಚುಲಿ ಕೃಷ್ಣ ಕೇಳುವುದಿಲ್ಲ. ನೀವು ಸುಮ್ಮನೆ ಹುಚ್ಚಾರಾಗಿ ಹೋಗ್ತಾ ಇದ್ದೀರಿ ಕೃಷ್ಣ ಹತ್ರ, ಅಂದ್ರೆ ಅವನ ಭಕ್ತಿಯಲ್ಲಿ ಈ ರೀತಿ ಹೇಳುವವರಿದ್ದಾರೆ. ಹಾಗಾಗಿ ಜನರು ಬೇರೆ ಬೇರೆ ಜನರು ಇದ್ದಾರೆ. ಅದೇ ಇಲ್ಲಿ ಅರ್ಜುನನ ಪ್ರಶ್ನೆ ಕೂಡ ಅದೇ. ಕೃಷ್ಣ ಧರ್ಮಶಾಸ್ತ್ರ ತತ್ವಗಳನ್ನು ಅನುಸರಿಸಿ ತಮ್ಮ ಕಲ್ಪನೆ ಅನುಗುಣವಾಗಿ ಪೂಜೆ ಮಾಡುವ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ. ಶ್ರೀ ಭಗವಾನ್ ವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು. ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿಗಳಿಗೆ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳು ಆಗಿರಬಹುದು. ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯನ್ನು ಎಂದು ಹೇಳುತ್ತಾರೆ. ಎಸ್, ದೇಹಧಾರಿ ಆತ್ಮನು ಪಡೆದ ಪ್ರಕೃತಿ ಗುಣ ಅಂದ್ರೆ ಈ ಗುಣಗಳಿಗೆ ತಕ್ಕಾಗಿ ಈ ರೀತಿಯ ಒಂದು ಶ್ರದ್ಧೆ ಇರ್ತದೆ. ಅದು ಸಾತ್ವಿಕ ಆಗ್ಬೋದು, ರಾಜಸ ಆಗ್ಬೋದು, ತಾಮಸ ಆಗ್ಬೋದು. ಮತ್ತೆ ವಿವಿಧ ಪ್ರಕೃತಿ ಗುಣಗಳ ಮನುಷ್ಯನ ಬದುಕಿದ ರೀತಿಗೆ ಅನುಗುಣವಾಗಿ ಅಂದ್ರೆ ಯಾವ ರೀತಿಯಲ್ಲಿ ಇರ್ತಾನೆ ಆ ರೀತಿಯ ಒಂದು ಶ್ರದ್ಧೆ ಇರ್ತದೆ. ಮತ್ತೆ ಆ ಗುಣಗಳಿಗೆ ಜೀವಿ ಗಳಿಸಿಕೊಂಡ ಗುಣಗಳ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯನ್ನೆಂದು ಹೇಳ್ತಾರೆ. ಈ ರೀತಿ ಹೇಳ್ತಾರೆ. ಓಕೆ, ಈಗ ಇಲ್ಲಿ ನೋಡಿ, ಇದನ್ನು ನಾವು ನೋಡುವ. ಪ್ರಭುಪಾದ್ ಇದರ ಬಗ್ಗೆ ತುಂಬಾ ವಿವರಣೆ ನೀಡಿದ್ದಾರೆ ನೋಡಿ. ಇಲ್ಲಿ ಕರ್ಮಿ, ಜ್ಞಾನಿ ಮತ್ತೆ ಭಕ್ತ. ಹೀಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬರದು ಪರ್ಸ್ ಬಿದ್ದಿದೆ ಮಾರ್ಗದಲ್ಲಿ. ಫಸ್ಟಿಗೆ ಕರ್ಮಿ ಬರ್ತಾನೆ. ಕರ್ಮಿ ಬಂದು ಎಂತ ಮಾಡ್ತಾನೆ, ಪರ್ಸನ್ ಕಿಸೆ ಒಳಗೆ ಹಾಕ್ತಾನೆ, ಹೋಗ್ತಾನೆ. ನೆಕ್ಸ್ಟ್ ಜ್ಞಾನಿ ಬರ್ತಾನೆ. ಜ್ಞಾನಿ ಬಂದು ನೋಡ್ತಾನೆ, ಪರ್ಸ್ ಇದು ನಂದಲ್ಲ, ನಾನು ಮುಟ್ಟಬಾರದು. ಈಗ ಮಾಡ್ತಾನೆ, ಹೋಗ್ತಾನೆ, ಅಲ್ಲೇ ಬಿಟ್ಟು ಹೋಗ್ತಾನೆ. ಭಕ್ತ ಬರ್ತಾನೆ, ಪರ್ಸ್ ನೋಡ್ತಾನೆ, ಪರ್ಸ್ ತೆಗಿತಾನೆ, ಪರ್ಸಲ್ಲೇ ಒಂದು ಅಡ್ರೆಸ್ ಇರ್ತದೆ, ಆ ಅಡ್ರೆಸ್ಗೆ ಹೋಗಿ ತಲುಪಿಸ್ತಾನೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಕೂಡ ಹೇಳುವಂಥದ್ದು, ಕರ್ಮಕಾಂಡ ಜ್ಞಾನಕಾಂಡ ಕೇವಲ ವಿಷಯರ ಭಾಂಡ. ಕರ್ಮಿ, ಸಿದ್ಧಿ, ಜ್ಞಾನಿ, ಯೋಗಿ ಕೇವಲ ಅಶಾಂತಿ, ಕೃಷ್ಣ ಭಕ್ತಕ್ಕೆ ಏಕಲೆ ಶಾಂತ. ಅಂದ್ರೆ 2 ಶ್ಲೋಕ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಇದರ ವಿಷಯ ಅಂತ ಅಂದ್ರೆ ಈ ಕರ್ಮ ಮತ್ತೆ ಜ್ಞಾನ, ಈಗ ಮೊದಲ 6 ಅಧ್ಯಾಯ ಕರ್ಮಯೋಗ, ನಡುವಿದು ಭಕ್ತಿ ಯೋಗ 6, ಲಾಸ್ಟ್ ಇದು ಜ್ಞಾನ ಯೋಗ. ಅಲ್ಲಿ ಖಾಲಿ ಜ್ಞಾನ ಇದ್ರೆ ಏನು ಪ್ರಯೋಜನ ಇಲ್ಲ, ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಖಾಲಿ ಕರ್ಮ ಇದ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಯೋಗ ಅಂದ್ರೆ ಕೃಷ್ಣನ ಆ್ಯಡ್ ಮಾಡಬೇಕು. ಯಾವಾಗ ಕೃಷ್ಣನ ಆ್ಯಡ್ ಮಾಡ್ತೇವೆ ಅಲ್ಲಿ ಮಾತ್ರ ಅಲ್ಲಿ ಪ್ರಯೋಜನ ಇರುವುದು, ಇಲ್ಲದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಹೇಗೆ ಅಂದ್ರೆ ಈಗ ಚೆಕ್ಕಲ್ಲಿ ನಿಮ್ಗೆ ಯಾರೋ ಚೆಕ್ ಕೊಡ್ತಾರೆ, ತುಂಬ ಸೊನ್ನೆ ಉಂಟು, 0, ಅದಕ್ಕೆ ಎಂತ ವ್ಯಾಲ್ಯೂ ಉಂಟು? ಏನು ವ್ಯಾಲ್ಯೂ ಇಲ್ಲ. ಆದರೆ ಆ ಸೊನ್ನೆದು ಮೊದಲಿಗೆ 1 ಹಾಕಿದ್ರೆ ಅಲ್ಲಿ ವ್ಯಾಲ್ಯೂ ಬರ್ತದೆ. ಅದೇ ರೀತಿ ಈ ಕರ್ಮಿ ಆಗಲಿ
ಜ್ಞಾನಿ ಆಗಲಿ. ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಕೃಷ್ಣ ಪ್ರಜ್ಞೆ ಇದ್ದರೆ ಮತ್ತೆ ಅದಕ್ಕೆ ವ್ಯಾಲ್ಯೂ ಉಂಟು. ಎಸ್, ಈಗ ನಾವು ಇದರ ಸ್ವಲ್ಪ ತಿಳಿಯುವ ಇದನ್ನು ನೋಡಿ. ಕರ್ಮಿ ಅಂದರೆ ರಜೋಗುಣ. ರಜೋಗುಣ ಅಂದರೆ ಪ್ಯಾಷನ್, ಕೆಲಸ ಕೆಲಸ ಕೆಲಸ, ಹಣ ಹಣ ಹಣ, ಈ ರೀತಿ. ಬೇಡದು ಮಾಡೋದಿಲ್ಲ ಅಂದರೆ ಈ ಧರ್ಮದ 4 ಕಾಲು ಅದನ್ನು ಬ್ರೇಕ್ ಮಾಡೋದಿಲ್ಲ. ಆದರೆ ಟೋಟಲ್ ಯಾವ ಕೆಲಸ ಕೆಲಸ. ಕೃಷ್ಣ ಪ್ರಜ್ಞೆ ಕೂಡ ಇಲ್ಲ, ಅದು ಕೆಲಸ ಕೆಲಸ ಮಾಡ್ತಿದ್ದಾನೆ. ಅದು ಒಂದು ಕರ್ಮ, ಅಂದರೆ ಕೆಲಸ ಮಾಡುವಂಥ ಕರ್ಮ. ಕರ್ಮದಿಂದ ಅವನಿಗೆ ಕಾಮ ಉಂಟು. ಕಾಮ ಅಂದರೆ ನನಗೆ ಇನ್ನೂ ಸಿಗಬೇಕು, ನನಗೆ ದೊಡ್ಡ ಬಂಗ್ಲೆ ಕಟ್ಟಬೇಕು, ನನಗೆ ದೊಡ್ಡ ಕಾರ್ ತೆಗಿಬೇಕು, ನನಗೆ ಇನ್ನೂ ಹಣ ಸಂಗ್ರಹ ಮಾಡಬೇಕು, ಈ ರೀತಿ. ಅಂದರೆ ಅವು ಕೆಟ್ಟದ್ದು ಬೇಡದು ಮಾಡದಿದ್ರೆ ಈ 4 ರೆಗ್ಯುಲೇಷನ್ಸ್, ಯಾವ ಧರ್ಮದ 4 ಕಾಲು: ಮದ್ಯಪಾನ, ಜೂಜು, ಅನೈತಿಕ ಸ್ತ್ರೀ, ಮತ್ತೆ ಜೂಜು, ಅನೈತಿಕ ಸ್ತ್ರೀ, ಮದ್ಯಪಾನ, ಮತ್ತೆ ಮಾಂಸಾಹಾರಿ. ಇದು 4 ಬಿಟ್ಟರೆ ಈ ಪೂರ್ತಿ ಕೆಲಸ 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 ಅದರಲ್ಲಿ ಇದ್ದರೆ ಅವ ನೆಕ್ಸ್ಟ್ ಎಂತ ಆಗ್ತದೆ ಅಂದರೆ ಅವನಿಗೆ ಸ್ವರ್ಗಲೋಕ ಹೋಗ್ಬೋದಂತ, ಅವ ಗಳಿಸಿದ ಪುಣ್ಯದಿಂದ. ಇದು ಕರ್ಮಿ. ನೆಕ್ಸ್ಟ್ ಅವ ರಜೋಗುಣದಲ್ಲಿರ್ತಾನೆ ಕರ್ಮಿ. ಜ್ಞಾನಿ ಸತ್ವಗುಣದಲ್ಲಿರ್ತಾನೆ. ಸತ್ವಗುಣದಲ್ಲಿ ಎಂತ ಜ್ಞಾನವನ್ನು ಪಡೆಯುತ್ತಾನೆ. ಜ್ಞಾನ ಬೇಕಂದ್ರೆ ಎಲ್ಲ ಸಂಸ್ಕೃತ ಎಲ್ಲ ಕಂಠಸ್ಥ ಅಂತೆ, ಶ್ಲೋಕ ಎಲ್ಲ, ಉಚ್ಚಾರ ಕೂಡ ಸರಿ ಉಂಟು, ಸಂಧಿ ವಿಚಡನೆ ಎಲ್ಲ ಪರ್ಫೆಕ್ಟ್, ಎಲ್ಲ ಗೊತ್ತುಂಟು ಅವನಿಗೆ. ಜ್ಞಾನದಿಂದ ಒಂದು ಎಂತ ಏಮೆಂತ ಮುಕ್ತಿ ಸಿಗ್ಬೇಕಂತ. ಮುಕ್ತಿ ಅಂದ್ರೆ ಎಂತ? ಈ ಬ್ರಹ್ಮಜ್ಯೋತಿ, ಬ್ರಹ್ಮನ್ ಸಾಕ್ಷಾತ್ಕಾರ. 3 ಸಾಕ್ಷಾತ್ಕಾರ ಉಂಟು: ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನೇತಿ. ಅದರಲ್ಲಿ ಮೊದಲು ಬ್ರಹ್ಮೇತಿ, ಈ ಬ್ರಹ್ಮಜ್ಯೋತಿ, ಕೃಷ್ಣನ ಕಿರಣ. ಅಲ್ಲಿ ಹೋದ್ರು ಕೂಡ ಮತ್ತೆ ಅವನಿಗೆ ಎಂತಾಗ್ತದೆ? ಜನ್ಮ ಮೃತ್ಯು ಜರಾವ್ಯಾಧಿ ಉಂಟು. ಇಲ್ಲಿ ಕೂಡ ಸ್ವರ್ಗಲೋಕ ಹೋದ್ರು ಕೂಡ ಅವನ ಟೈಮ್ ಆದ ಕೂಡ ಮತ್ತೆ ಅವನಿಗೆ ಜನ್ಮ ಮೃತ್ಯು ಜರಾವ್ಯಾಧಿ ಉಂಟು. ಇಲ್ಲಿ ಎಂತಾಗ್ತದೆ ಅಂದರೆ ಈ ಬ್ರಹ್ಮಜ್ಯೋತಿ ಸಾಕ್ಷಾತ್ಕಾರದಲ್ಲಿ ಅವನಿಗೆ ಜಾಸ್ತಿ ಹೊತ್ತು ನಿಲ್ಲಲಿಕ್ಕೆ ಆಗುದಿಲ್ಲ, ಅವನಿಗೆ ಬೋರ್ ಆಗ್ತದೆ. ಅಂದರೆ ನಿಮಗೆ ಆಕ್ಟಿವಿಟೀಸ್ ಇಲ್ಲದಿದ್ದರೆ ಅಲ್ಲಿ ನಿಲ್ಲಲಿಕ್ಕೆ ಆಗುದಿಲ್ಲ. ಮತ್ತೆ ವಾಪಸ್ ಅವ ಪುನಃ ಮುಷಿಕ ಭವ ವಾಪಸ್ ಬರ್ತಾನೆ. ಹಾಗಾಗಿ ಅಲ್ಲಿ ಕೂಡ ಜನ್ಮ ಮೃತ್ಯು ಜರಾವ್ಯಾಧಿಗೆ ಬಿಡುಗಡೆ ಇಲ್ಲ. ಅದಕ್ಕೆ ಪ್ರಭುಪಾದ ಅಂತ ಹೇಳ್ತಾರೆ ಅಂದರೆ, ಈ ಕೃಷ್ಣ ಸೇವೆಯಲ್ಲಿ ಬಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಶುದ್ಧ ಸತ್ವ ಅಂತೆ. ಸತ್ವಗುಣಗಿಂತ ಮೇಲೆ ಶುದ್ಧ ಸತ್ವ. ಈ ತಮೋಗುಣ, ರಜೋಗುಣ, ಸತ್ವಗುಣ ಇದು ಮಾಯೆ ಅಂದರೆ ದೇವಿ ಶಕ್ತಿ, ಅವಳ ಅಂಡರಲ್ಲಿ ಉಂಟು. ಯಾಕೆಂದರೆ ಮೆಟೀರಿಯಲಲ್ಲಿ ಈ ಭೌತಿಕ ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮನ್ನು ಅದು ಆ ದೇವಿ ಮಾಯೆ ಆಟವಾಡಿಸ್ತಾವೆ. ಶುದ್ಧ ಸತ್ವ ಬಂದರೆ ಟೋಟಲ್ ಕೃಷ್ಣನ ಕಂಟ್ರೋಲ್. ಮತ್ತೆ ಎಂತಾಗ್ತದೆ? ನೀವು ಭಕ್ತಿ ಮಾಡ್ತೀರಿ, ಭಕ್ತಿಯಿಂದ ನಿಮಗೆ ಕೃಷ್ಣ ಪ್ರೇಮ ಸಿಗ್ತದೆ, ಮತ್ತೆ ಕೃಷ್ಣನ ಗೋಲೋಕಕ್ಕೆ ಹೋಗ್ಬೋದು. ಒಮ್ಮೆ ಗೋಲೋಕಕ್ಕೆ ಹೋದರೆ ಮತ್ತೆ ನಮಗೆ ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲ. ಹಾಗಾಗಿ ನಾವು ನೋಡಿ, ಇದನ್ನು ಸರಿಯಾಗಿ ನಾವು ತಿಳಿಬೇಕು. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಾಕ್ಷಾಸ್ಮಿ ರಾಜಸ ಪ್ರೇತಾನ್ ಭೂತ ಗಣಂಶಾನ್ಯೇ ಯಜಂತೆ ತಾಮಸ ಜನ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ, ರಾಜ ಸ್ವಭಾವದವರು ರಾಕ್ಷಸರನ್ನು ಪೂಜಿಸ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ. ಇದಕ್ಕೆ ಒಂದು ರಾಜ ಸ್ವಭಾವದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈ ಪ್ರಭುಪಾದ್ ಅದೇ 70s ಒಬ್ಬ ಎಂತಾಯ್ತು ಅಂದರೆ ಕೋಲ್ಕತ್ತಾದಲ್ಲಿ ಅವ ಹಿಟ್ಲರನ್ನು ಪೂಜೆ ಮಾಡ್ತಿದ್ದ. ಪ್ರಭುಪಾದ್ ಒಂದು ಕೇಳಿದೆ ಎಂತ ಅಂತ. ಅದಕ್ಕೆ ಹೇಳಿದ, ಇಲ್ಲ ಹಿಟ್ಲರ್ ಅಂದರೆ ನನ್ನ ಹೀರೋ. ಹೀಗೆ ಜನರಿದ್ದಾರೆ, ಅದು ಟೋಟಲಿ ಎಂತ ರಜೋಗುಣ. ರಜೋಗುಣದವರು ಅವರ ಬೇಕಿದ್ದ ಫಿಲ್ಮ್ ಸ್ಟಾರ್, ಕ್ರಿಕೆಟ್ ಸ್ಟಾರ್, ಮತ್ತು ಯಾರ್ದು ಪೊಲಿಟಿಷಿಯನ್ ಅವರನ್ನು ಅವರು ಪೂಜೆ ಮಾಡುವಂಥದ್ದು. ಇದು ರಾಜಸಿಕ ರಜೋಗುಣ. ಎಸ್, ಅವರು ಶಾಸ್ತ್ರದಲ್ಲಿ ವಿಧಿಸಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನು ಹಿಂಸಿಸುತ್ತಾರೆ. ಇಂಥವ್ರು ನಿಶ್ಚಯವಾಗಿ ಅಸುರರು. ನೋಡಿ, ಈ ತಾಮಸ ಗುಣದವರು ಎಂತೆಲ್ಲ ಮಾಡ್ತಿದ್ದಾರೆ, ಅದು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಅಟ್ಲೀಸ್ಟ್ ರಜೋಗುಣದವರು ಮಾಡುವಂಥದ್ದು ಶಾಸ್ತ್ರದಲ್ಲಿ ಉಂಟು. ಯಾವುದಂದ್ರೆ ಈ ರಜೋಗುಣದವರು ಈಗ ದೇವಸ್ಥಾನ ಇದು ಎಂತ ಹೇಳುದು, ದೇವತಾ ಪೂಜೆ ಎಲ್ಲ ಮಾಡ್ತಾರೆ. ದೇವತಾ ಪೂಜೆ ಎಲ್ಲ ಶಾಸ್ತ್ರದಲ್ಲಿ ಉಂಟು. ಶಿವಂದು ಪೂಜೆ ಆಗಲಿ,
ಈಗ ಗಣಪತಿದಾಗಲಿ, ದೇವಿದಾಗಲಿ, ಇದೆಲ್ಲ ಶಾಸ್ತ್ರದಲ್ಲಿ ಉಂಟು. ಆದರೆ ಅದು ಹೈಯೆಸ್ಟ್ ಅಲ್ಲ. ಯಾಕೆಂದರೆ ಅವರಿಗೆ ಭೌತಿಕ ನಿಮ್ಗೆ ಎಂತಂದರೆ ನಿಮ್ಮ ಮೆಟೀರಿಯಲ್ ಆಂಬಿಷನ್, ಭೌತಿಕ ಇಚ್ಛೆ ಅದನ್ನು ಫುಲ್ಫಿಲ್ ಮಾಡ್ಬೋದು, ಆದರೆ ಅವರು ಭಕ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ತಾಮಸ ಗುಣದವರು ಎಂತ ಮಾಡ್ತಾರೆ, ಭೂತ ಆರಾಧನೆ, ಇದು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಅಂದರೆ ಅವ್ರು ಮಾಡುವಂಥ ವಿಧಾನ, ಈ ಭೂತ ಆರಾಧನೆ ತಾಮಸಿಕ ಪುರಾಣದಲ್ಲಿ ಉಂಟು, ಅದು ಬೇರೆ ವಿಷಯ. ಆದರೆ ಅವರು ಮಾಡುವಂಥ ಘೋರ ತಪಸ್ಸು ಇದು ಅದರಲ್ಲಿ ಇಲ್ಲ. ಅವರಿಗೆ ಬೇಕಾದಾಗೆ ಅವ್ನು ಮಾಡೋದು. ನೋಡಿ ಇಲ್ಲಿ ಹಿರಣ್ಯಕಶಿಪು, ಪ್ರಭುಪಾದ ಹೇಳ್ತಾರೆ ಇದು ಆ್ಯಂಡ್ಸ್ ಆಫ್ ಪನಿಷ್ಮೆಂಟ್. ಅಂದರೆ ಶಾಲೆಯಲ್ಲಿ ನಮಗೆ ನಾವೆಂಥದ್ದು ತಪ್ಪು ಮಾಡಿದರೆ ಟೀಚರ್ ಹೇಳ್ತಾರೆ ಆ್ಯಂಡ್ಸ್ ಅಪ್. ಹಾಗಾಗಿ ಹಿರಣ್ಯಕಶಿಪಿಗೆ ಹ್ಯಾಂಡ್ಸ್ ಅಪ್ ಪನಿಷ್ಮೆಂಟ್. ಎಂಥ ಘೋರ ತಪಸ್ಸು ಅಂತ ನೋಡಿ, ಅವನ ಎಲ್ಲ ದೇಹದ ಎಲ್ಲ ಅಂಶ ಈ ನೊಣಗಳೆಲ್ಲ ತಿಂದೋಗಿದೆ, ಜಿರಳೆ ಇದೆಲ್ಲ ಬಂದು ತಿಂದೋಗಿದೆ. ಅದು ಕೂಡ ಘೋರ ತಪಸ್ಸು ಮಾಡಿದ. ಅದೆಂಥದ್ದು ಪ್ರಯೋಜನ ಆಯ್ತಾ? ಇಲ್ಲ. ಇದು ನೋಡಿ, ಇವ ನೋಡಿ ಒಳಗೆ ಹಾಕಿದ್ದಾನೆ, ಇವ ನೋಡಿ, ಅದು ಇವ ನೋಡಿ, ಇದೆಲ್ಲ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಎಸ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್, ಮುಖ್ಯ. ಪ್ರಭುಪಾದ ಹೇಳ್ತಾರೆ ದ ಫುಡ್ ವಾಟ್ ಯು ಈಟ್ ವಾಟ್ ಯು ಆರ್, ಅಂದರೆ ಆಹಾರದಲ್ಲಿ ಬರೋದು. ಹಾಗಾಗಿ ದಯವಿಟ್ಟು ಕೃಷ್ಣ ಪ್ರಸಾದ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಕೃಷ್ಣ ಪ್ರಜ್ಞೆ ಖಂಡಿತ ಬರ್ತದೆ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯುಷನ್ನು ಹೆಚ್ಚಿಸುತ್ತದೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತದೆ. ಅಂಥ ಆಹಾರಗಳು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ, ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಅಂದರೆ ಸಾತ್ವಿಕ ಆಹಾರ ಒಳ್ಳೆಯದು. ಮತ್ತೆ ಬಹುಕೈಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಗಳದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ್ವಭಾವಕ್ಕೆ ಪ್ರಿಯವಾದವು. ಇಂಥ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವುದು. ಅಂದರೆ ನೋಡಿ, ಜಾಸ್ತಿ ಖಾರದಿಂದ ಮತ್ತೆ ನಿಮಗೆ ಪೈಲ್ಸ್ ಆಗ್ತದೆ. ಯಾಕೆಂದರೆ ಎವ್ರಿ ಆ್ಯಕ್ಷನ್ ಈಸ್ ಹ್ಯಾವಿಂಗ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಹಾಗಾಗಿ ಅದರಲ್ಲಿ ಬಂದೇ ಬರ್ತದೆ. ತುಂಬ ಸಮಯ ಮಾಡಿದರೆ ಖಂಡಿತ ಪೈಲ್ಸ್ ಬರ್ತದೆ ಖಾರ ಜಾಸ್ತಿ ಅಂದರೆ. ರೋಗವನ್ನು ಉಂಟು ಮಾಡುವುದು, ತಿನ್ನುವುದಕ್ಕೆ 3 ಗಂಟೆಗಳ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿ ಇಲ್ಲದ ಕೆಡುತ್ತಿರುವ ಹಲಸಿದ ಆಹಾರ ಮತ್ತು ಉಚ್ಚಿಷ್ಟವು ಅಸ್ಪರ್ಶವು ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ನೋಡಿ, ಈ ಎಲ್ಲ ಮೆಟ್ರೋ ಸಿಟೀಸ್, ಈಗ ಬ್ಯಾಂಗ್ಳೂರ್ ಆಗಲಿ, ಬಾಂಬೆ ಆಗಲಿ, ಕೋಲ್ಕತ್ತಾ ಆಗಲಿ, ಮತ್ತು ನಿಮ್ಮ ಹೈದರಾಬಾದ್ ಆಗಲಿ, ಮತ್ತು ಡೆಲ್ಲಿ ಆಗಲಿ, ಚೆನ್ನೈ ಆಗಲಿ, ಇಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ. ಈಗ ಕೊರೋನಾ ಬಂದು ವರ್ಕ್ ಎಟ್ ಹೋಮ್, ಇಲ್ಲದಿದ್ದರೆ ಅವ್ರು ಬೆಳಿಗ್ಗೆ 7 ಗಂಟೆಗೆ ಹೊರಡ್ತಾರೆ, ಮತ್ತು ಆಫೀಸಿಗೆ 9 ಗಂಟೆ ರೀಚ್ ಆಗ್ತಾರೆ, ಮತ್ತು ಸಂಜೆ ವಾಪಸ್ 7 ಗಂಟೆಗೆ ಬಿಟ್ಟು ರಾತ್ರಿ 9:30 ಆಗ್ತದೆ ಮನೆಗೆ ಬರುವಾಗ. ಮತ್ತು ಮನೆಯವರು ಬಂದು ಎಂತಾಗ್ತದೆ, ಟೋಟಲಿ ಸುಸ್ತಾಗಿರ್ತದೆ, ಬಂದು ಮಲಗ್ತಾರೆ. ಮತ್ತು ವೀಕ್ಲಿ ಒನ್ಸ್ ಮಾಡುವಂಥದ್ದು. ಇದಂದರೆ ಹೆಚ್ಚಿನವರು ಹೀಗೆ ಈ ಅದನ್ನು ಫ್ರಿಜ್ಜಲ್ಲಿಟ್ಟು ಅದನ್ನೇ ಮಾಡಿ ತಿನ್ನೋದು, ಇದು ಟೋಟಲ್ ತಾಮಸಿಕ. ಹಾಗೆ ನೋಡಿ, ಪ್ರಭುಪಾದ ಹೇಳ್ತಾರೆ ಈ ಮೆಟ್ರೋ ಸಿಟೀಸ್ ಹೆಲ್ ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಕೃಷ್ಣ ಪ್ರಜ್ಞೆಗೆ ಸ್ವಲ್ಪ ಕೂಡ ಆಸ್ಪದ ಇಲ್ಲ. ವೀಕ್ ಆಫ್ ಸ್ಯಾಟರ್ಡೆ ಸಂಡೇ ಹಾಲಿಡೇ, ಸ್ಯಾಟರ್ಡೆ ಪೂರ್ತಿ ಮಲಗುವಂಥದ್ದು, ಸಂಡೇ ಸ್ವಲ್ಪ ಪಿಕ್ಚರಿಗೆ ಹೋಗೋದು, ರಿಲ್ಯಾಕ್ಸ್ ಮಾಡೋದು, ಅಂದರೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿ, ಅಡಿಗೆಲ್ಲ ಮಾಡಿ 1 ವಾರಕ್ಕೆ ಮಾಡಿ ಇಡುವಂಥದ್ದು. ಇದು ಪ್ರಭುಪಾದ ಹೇಳ್ತಾರೆ, ಇದು ಪ್ರಾಣಿಗಳ ಸಿವಿಲೈಸೇಷನ್. ಹಾಗಾಗಿ ಎಲ್ಲಿ ನೋಡಿ, ಪ್ರಭುಪಾದ ಹೇಳುವಂಥದ್ದು 8 ಗಂಟೆ ಕೆಲಸ ಮಾಡಬೇಕು ಶಾಸ್ತ್ರದ ಪ್ರಕಾರ, 8 ಗಂಟೆ ಆತ್ಮ ಕೇಳಬೇಕು. ಆದರೆ ಯಾರಿಗೂ ಆತ್ಮದ ಬಗ್ಗೆ ಗೊತ್ತಿಲ್ಲ, ಅರಿವಿಲ್ಲ. ಹಾಗಾಗಿ ಈ ರೀತಿ ಆಗ್ತದೆ. ಮತ್ತೆ ನೋಡಿ, ಮೊನ್ನೆ ಈ ಕೊರೋನಾ ಬಂದ ಏಪ್ರಿಲಲ್ಲಿ ಈ ಅಮೆರಿಕಾದಲ್ಲಿ ಮತ್ತು ಇಂಗ್ಲೆಂಡಲ್ಲಿ ಒಬ್ರು ಸರ್ವೆ ಮಾಡಿದ್ರು. ಏಕೆಂದರೆ ಅವರು ಹೆಚ್ಚಿನವರು ಅಂದರೆ ಮೀಟ್ ಈಟರ್ಸ್, ನಾನ್ ವೆಜಿಟೇರಿಯನ್ಸ್ ಈ ಪಾಶ್ಚಾತ್ಯ ದೇಶದಲ್ಲಿ, ಅವರು ಎಂತ ಹೇಳೋದು, ಆ ಮಾಂಸವನ್ನು ತಂದು ಫ್ರಿಜ್ಜಲ್ಲಿ ಇಡುವುದಂತೆ, 15 ದಿವಸ ಅದನ್ನೇ ಕಟ್ ಮಾಡಿ ತಿನ್ನುವಂಥದ್ದು. ಇದು ಮೊನ್ನೆ ಏಪ್ರಿಲಲ್ಲಿ ಒಬ್ಬರು ನಮ್ಮ ಡಿವೋಟಿ ಅಲ್ಲಿ ಒಬ್ಬರು ಸರ್ವೆ ಮಾಡಿದವರು ಅವರು ಹೇಳಿದರು. ಹಾಗಾಗಿ ಇದು ಟೋಟಲ್ ತಾಮಸಿಕ. ನಾವು ತಾಮಸಿಕ ಆಹಾರದಂದ್ರೆ ನಮ್ಮ ಬುದ್ಧಿ ಕೂಡ ತಾಮಸಿಕ ಆಗ್ತದೆ. ಈ ಇನ್ನೊಂದು ನಾನು ಇನ್ಸ್ಟೆನ್ಸ್ ಹೇಳ್ತೇನೆ. ಇಲ್ಲಿ ಮಂಗಳೂರಿದು ಒಂದು ದೊಡ್ಡ ಹೋಟೆಲ್ ಉಂಟು, ಅಂದರೆ 5 ಸ್ಟಾರ್ ಹೋಟೆಲ್. ಅಲ್ಲಿ ಹೆಚ್ಚಿನವರು ಅಂದರೆ ವೀಕೆಂಡಿಗೆಲ್ಲ ಹೋಗ್ತಾರೆ, ಬಾಕಿ ದಿವಸ ಕೂಡ ಹೋಗ್ತಾರೆ. ಎಂಥ ಊಟ ಹೊಗಳ್ತಾರೆ. ಆದರೆ ಅಲ್ಲಿದು ಮೀನು ಒಬ್ಬ ಕುಕ್ ಇದ್ದಾನೆ, ನನ್ನೊಬ್ಬ ಫ್ರೆಂಡ್ ಅವರು ಹೇಳ್ತಿದ್ರು,
ಅವನಿಗೆ 60,000-70,000 ಸ್ಯಾಲ್ರಿ ಉಂಟಂತೆ, ಮೀನ್ ಕುಕ್, ಬಾಂಬೆಯಿಂದ ಒಂದು ಚೆಫ್. ಅವ ಸಂಜೆ ಹೊತ್ತು ಅಲ್ಲಿ ಹೊರಗೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಉಂಟು, ಅಲ್ಲಿ ಕುಡಿತಾ ಇರ್ತಾನಂತೆ ಒಂದು 8 ಗಂಟೆ ಹೊತ್ತಿಗೆ. ನೀವು ಎಣಿಸಿ, ಎಲ್ಲರೂ ಹೊಗಳುವಂಥದ್ದು, ಎಂಥ ಟೇಸ್ಟ್, ಎಂಥ ಸ್ವಾದ. ಅವ ರಾತ್ರಿ ಕುಡಿದು ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ತಾನ ಇಲ್ಲ ಗೊತ್ತಿಲ್ಲ, ಅಡಿಗೆ ಮಾಡ್ತಾನೆ, ಸರಿಯಾಗಿ ಸ್ನಾನ ಮಾಡ್ತಾನೆ ಅದು ಕೂಡ ಗೊತ್ತಿಲ್ಲ. ಅದು ಜನರು ಎಂತ ಹೇಳೋದು, ಸೂಪರ್ ಟೇಸ್ಟ್. ಅವನ ಪ್ರಜ್ಞೆ ಎಂತ ಉಂಟು ಆ ಆಹಾರಕ್ಕೆ ಬರ್ತದಂತೆ. ನೋಡಿ, ನಾವೀಗ ಅಡಿಗೆ ಮಾಡುವಾಗ ನಮ್ಮ ಇಸ್ಕಾನಲ್ಲಿ ಕ್ರಮ ಎಂತ ಅಂದರೆ, ಫಸ್ಟಿಗೆ ಅವ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರದಲ್ಲಿರಬೇಕು, ಅಂದರೆ ತುಂಬ ವರ್ಷವ ಜಪ ಮಾಡ್ತಾ ಇರಬೇಕು. ಮತ್ತು ಕುಕಿಂಗ್ ಹೋಗ್ಲಿಕ್ಕೆ ಇದ್ರೆ ಅವ ಆ್ಯಕ್ಚುಲಿ ಇನಿಷಿಯೇಷನ್ ಆಗಿರಬೇಕು, ಅಂದರೆ ಹೆಲ್ಪಿಂಗ್ ಮಾಡ್ಬೋದು. ಅಂದರೆ ತುಂಬ ವರ್ಷ ಪ್ರಾಕ್ಟೀಸ್ ಮಾಡಿದರೆ ಇನಿಷಿಯೇಷನ್ ಆಗಿದ್ರು ಕೂಡ ಹೆಲ್ಪ್ ಮಾಡ್ಬೋದು. ಆದರೆ ಮೇಯ್ನ್ ಕುಕಿಂಗ್ ಹೋಗ್ಬೇಕಿದ್ರೆ ಅವ ಹೀಗೆ ಆಗಬೇಕು. ಹೀಗೆ ರೂಲ್ಸ್ ಉಂಟು, ಕ್ರಮ ಉಂಟು. ಯಾಕೆಂದರೆ ಆ ಪ್ರಜ್ಞೆ ಇಲ್ಲದಲ್ಲಿ ನಮ್ಮ ಅಡಿಗೆ ಕೂಡ ಸರಿ ಆಗೋದಿಲ್ಲ. ಅದೇ ರೀತಿ ಎಂತಾಗ್ತದೆ ಅಂದರೆ, ನಮಗೆ ಶುಚಿತ್ವದಲ್ಲಿ ಅಡಿಗೆ ಮಾಡಲಿಕ್ಕೆ, ಯಾಕೆಂದರೆ ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಇದ್ರೆ ಆಹಾರಕ್ಕೆ ಕೂಡ ಅದು ಬರ್ತದೆ. ಅವ ನೋಡಿ, ಆ ಹೋಟೆಲ್ನವ, ಅವನ ಪ್ರಜ್ಞೆ ಟೋಟಲಿ ತಾಮಸಿಕ ಪ್ರಜ್ಞೆ. ಮತ್ತೆ ನಾವು ತಿಂದು ನಮ್ದು ಪ್ರಜ್ಞೆ ಕೂಡ ಅದೇ ಆಗ್ತದೆ, ಆಹಾರ. ಅದಕ್ಕೆ ನಾವು ಹೊರಗೆ ಸೇವನೆ ಮಾಡೋದಿಲ್ಲ. ಕಾರಣ ಇಷ್ಟೇ. ಕಾರಣ ಎಂತಂದ್ರೆ, ಆ ಅಡಿಗೆ ಮಾಡಿದವನ ಪ್ರಜ್ಞೆ ಆ ಆಹಾರಕ್ಕೆ ಬರ್ತದೆ, ಮತ್ತೆ ಅದೇ ಪ್ರಜ್ಞೆ ನಾವು ತಿಂತೇವೆ, ನಮ್ಮ ಪ್ರಜ್ಞೆ ಕೂಡ ಅದೇ ಕಲುಷಿತವಾಗ್ತದೆ. ಅದು ಜನರಿಗೆ ಇದು ಗೊತ್ತಿಲ್ಲ. ಪ್ರಭುಪಾದ ಹೇಳ್ತಾರೆ ನೋಡಿ, ಅದಕ್ಕೆ ಜನರು ಎಂತಂದ್ರೆ ಪ್ರಾಣಿಗಳಿಗಿಂತ ಕಡೆ. ಯಾಕಂದ್ರೆ ಪ್ರಾಣಿಗಳಿಗೆ ಅರ್ಥ ಆಗುದಿಲ್ಲ. ಈಗ ಯಜಮಾನ ಹಾಕಿದ ತಿಂತಾನೆ, ಯಾಕಂದ್ರೆ ಅವನಿಗೆ ಅಲ್ಲಿ ಏನು ಅರ್ಥ ಮಾಡ್ಲಿಕ್ಕೆ ಆಗುದು. ಅದು ಮನುಷ್ಯನಿಗೆ ಅರ್ಥ ಮಾಡ್ಬೋದು, ಇದು ಆಹಾರ ಪ್ರಸಾದ ಅಂತ, ಇದು ಆಹಾರ ಅಂತ. ಹಾಗಾಗಿ ನೋಡಿ, ಇಲ್ಲಿ ಎಂತ ಮಂಗಳೂರಲ್ಲಿ ಅದನ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ರೆಸ್ಟೋರೆಂಟ್ ಇದು ಎಂತ ಹೇಳುದು, ಹೋಟೆಲ್, 5 ಸ್ಟಾರ್ ಹೋಟೆಲ್. ಆದ್ರೆ ಅಲ್ಲಿ ಮಾಡುವವ ಕುಕ್ಕು, ಅವನ ಪ್ರಜ್ಞೆ ಅಂತ, ಫಸ್ಟ್ ಆಫ್ ಆಲ್ ಶುಚಿತ್ವದಲ್ಲಿ ಮಾಡುವುದಿಲ್ಲ. ಬೆಳಿಗ್ಗೆ ಎದ್ದು ಅವ ಟಾಯ್ಲೆಟ್ಗೆ ಹೋಗಿ ಹಾಗೆ ಮಾಡ್ತಾನೆ, ಬ್ರಷ್ ಮಾಡುವುದಿಲ್ಲ. ಈ ರೀತಿ ಎಲ್ಲ ಉಂಟು. ಆದ್ರೆ ನಾವೆಂತ ಮಾಡೋದು, ಅದನ್ನು ಸೇವನೆ ಮಾಡಿ ಎಂಥ ಸ್ವಾದ, ಎಂಥ ಸ್ವಾದ. ಅದಕ್ಕೆ ಹೇಳುದು, ನಮಗೆ ಕೃಷ್ಣ ಪ್ರಜ್ಞೆ ಇರಬೇಕು. ಕೃಷ್ಣ ಪ್ರಜ್ಞೆ ಇದ್ರೆ ಇದೆಲ್ಲ ತಿಳಿತದೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಇದಕ್ಕೆ ಭಾಗವತಮಲ್ಲಿ ಒಂದು ಸಣ್ಣ ಇದುಂಟು, ಅದನ್ನು ಹೇಳ್ತೇನೆ. ಭಾಗವತಮಲ್ಲಿ ಕೃಷ್ಣ ಹೇಳುವಂಥದ್ದು 3ನೇ ಸ್ಕಂದದಲ್ಲಿ, ಈಗ ತುಪ್ಪವನ್ನು ಯಾಗಕ್ಕೆ ಹಾಕ್ತಾರೆ. ಓಂ ಸ್ವಾಹ ಓಂ ಸ್ವಾಹ ಓಂ ಸ್ವಾಹ ಅಂತ ಹಾಕ್ತಾರೆ. ಕೃಷ್ಣ ಹೇಳುದು, ಆ ಯಾಗಕ್ಕೆ ಆಗುವ ತುಪ್ಪಗಿಂತ ಅದೇ ತುಪ್ಪದಲ್ಲಿ ನನಗೆ ನೀವು ಸ್ವಾದಿಷ್ಟ ಪ್ರಸಾದ ಕೊಟ್ರೆ ನನಗೆ ಅದು ಇಷ್ಟ. ಪ್ರಭುಪಾದ ಹೇಳ್ತಾರೆ, ನಮ್ದು ಕಿಚನ್ ಮೂಮೆಂಟ್ ಅಂದ್ರೆ ಪ್ರಸಾದ ಮೂಮೆಂಟ್. ನೋಡಿ, ನಾನು ಕೂಡ ಸ್ಟಾರ್ಟಿಂಗ್ ನನಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ನಾನು ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಮಧ್ಯಾಹ್ನ ಊಟ ಆದ್ಮೇಲೆ ಎಲ್ಲಿಯಾದ್ರೂ ಹೋಟೆಲ್ಗೆ ಹೋಗಿ ಸ್ವೀಟ್ ಬರೀ ತಿಂತಿದ್ದೆ. ಆದರೆ ಕೃಷ್ಣ ಪ್ರಜ್ಞೆ ಬಂದು, ಯಾಕೆಂದ್ರೆ ಇಲ್ಲಿ ನಮಗೆ ಸ್ವೀಟ್ ರೈಸ್ ಅದೆಲ್ಲ ತುಂಬಾ ಉಂಟು, ಹಾಗೆ ಇನಿಷಿಯಲಿ ನನಗೆ ಅದು ಸ್ವಾದನೆ ಮಾಡ್ಲಿಕ್ಕೆ ತುಂಬಾ ಇಷ್ಟ ಇತ್ತು. ಹಾಗಾಗಿ ಸರಿ ತಿಂತಾ ಇದೆ ಸ್ಟಾರ್ಟಿಂಗ್. ಪ್ರಭುಪಾದ ಹೇಳ್ತಾರೆ, ಈ ಪ್ರಸಾದ ಮೂಮೆಂಟ್ ನಮ್ದು. ಯಾಕೆಂದ್ರೆ ಕೃಷ್ಣ ಕೂಡ ಹೇಳಿದ್ದಾನೆ ಭಾಗವತಮಲ್ಲಿ, ನನಗೆ ಆ ಗೀಯಲ್ಲಿ ನೀವು ಈ ಪ್ರಿಪೇರ್ ಮಾಡಿದ ಐಟಮ್ ನನಗೆ ತುಂಬಾ ಇಷ್ಟ ಅಂತ. ಈ ಸ್ವಾಗಿಂತ ಈ ತುಪ್ಪವನ್ನು ಅದಕ್ಕೆ ಹಾಕೋದ್ರಿಂದ ನನಗೆ ಇದು ಇಷ್ಟ ಅಂತ. ಅದು ಪ್ರಭುಪಾದ ಹೇಳ್ತಾರೆ, ನಮ್ದು ಪ್ರಸಾದ ಮೂಮೆಂಟ್, ಪ್ರಸಾದ ತಿನ್ಬೇಕು. ಹಾಗಾಗಿ ಪ್ರಸಾದದಿಂದಲೇ ಸರ್ವ ದುಃಖಾನ, ಎಲ್ಲ ದುಃಖವು ನಿಮ್ದು ಹೋಗ್ತದೆ. ಎಸ್, ಹಾಗಾಗಿ ಈ ಫುಡ್ ಮೇಯ್ನ್. ದಯವಿಟ್ಟು ಎಲ್ಲರೂ ಮನೆಯಲ್ಲಿ ನೀವು ಶುಚಿತ್ವದಲ್ಲಿ ಅಡಿಗೆ ಮಾಡಿದ ಮೇಲೆ ಟೇಸ್ಟ್ ನೋಡಬೇಡಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ. ಕೃಷ್ಣನಿಗೆ 5 ನಿಮಿಷ ಕೊಡಿ, ಕೃಷ್ಣ ಸೇವನೆ ಮಾಡ್ತಾನೆ. ಮತ್ತೆ ನೋಡಿ, ಇದನ್ನು 1 ತಿಂಗಳು ನೀವು ಮಾಡಿ ಹೇಗೆ ನಿಮ್ಮ ಕೃಷ್ಣ ಪ್ರಜ್ಞೆ ಚೇಂಜ್ ಆಗ್ತದೆ ನೋಡಿ. ಯಾಕಂದ್ರೆ ಪ್ರಸಾದದಲ್ಲಿ ಅಷ್ಟು ಪವರ್ ಉಂಟು. ಇದಕ್ಕೆ ಬೇಕಾದ ನಾನು ಇನ್ನೊಂದು ಉದಾಹರಣೆ ಕೊಡ್ತೇನೆ. ಶ್ರುತಕ್ರಿಯತಿ ಪ್ರಭು ಅಂತ, ಪ್ರಭುಪಾದ ಡಿಸೈಪಲ್. ಅವರು ಎಂತ ಆಯ್ತು ಅಂದ್ರೆ, ಒಂದು ದಿವಸ ಪ್ರಭುಪಾದ ಜೊತೆ ಫ್ಲೈಟಲ್ಲಿ ಇದ್ರು. ಆ ಪ್ರಭುಪಾದಿಗೆ ತಿಂಡಿ ಕೊಟ್ಟರು ಪ್ಲೇಟಲ್ಲಿ ಹಾಕಿ. ಆಗ ಏರ್ ಹೋಸ್ಟೆಸ್ ಬಂದು ಇಮಿಡಿಯೇಟ್ ಅದಕ್ಕೆ ಕೈ ಹಾಕಿ ತಿಂದ್ಲು ಅವಳು. ಆದರೆ ಶಿಷ್ಯರಿಗೆ ಸಿಟ್ಟು ಬಂತು. ಆದರೆ ಪ್ರಭುಪಾದ ಹೇಳಿದ್ರು, ಚಿಂತೆ ಇಲ್ಲ, ಪ್ರಸಾದ ಅಲ್ಲ, ತಿನ್ಲಿ.
ಅದು ಅದರ ಎಂತ ಹೇಳೋದು ಕೆಲಸ ಮಾಡ್ತದೆ ಅಂತ ಹೇಳಿದ್ರು ಪ್ರಭುಪಾದಿಗೆ ಗೊತ್ತುಂಟು. ಅದು ಕೂಡ ಶುದ್ಧ ಭಕ್ತರ ಪ್ಲೇಟಲ್ಲಿ ಹಾಗೆ, ಯಾಕೆ ಪ್ರಭುಪಾದ ತಿಂದ ಮೇಲೆ ಅವ್ರು ಬಿಟ್ಟದನ್ನು ನಾವು ತಿನ್ನುವಂಥದ್ದು, ಕೈ ಹಾಕಿ ತಿನ್ನಲಿಕ್ಕಿಲ್ಲ. ಯಾಕೆಂದ್ರೆ ಅದು ಮಹಾಪ್ರಸಾದ, ಶುದ್ಧ ಭಕ್ತರು ತಿಂದದ್ದು. ಹಾಗಾಗಿ ಅವಳು ಕೈ ಹಾಕಿ ತಿನ್ನಲು, ಅವಳಿಗೆ ಗೊತ್ತಿಲ್ಲ. ಪ್ರಭುಪಾದ ಹೇಳ್ತಾರೆ, ಗೊತ್ತಿಲ್ಲದ ಮಾಡಿದ ತಪ್ಪಿಗೆ ಕ್ಷಮೆ ಉಂಟಂತ. ಅದು ಚಿಂತೆ ಇಲ್ಲ, ಅದು ಅದರ ಎಫೆಕ್ಟ್ ಕೆಲಸ ಮಾಡ್ತದೆ ಅಂತ ಹೇಳಿ. ಮತ್ತೆ ಎಂತ ಆಯ್ತು ಅಂದರೆ 20 ವರ್ಷದ ನಂತರ ಶ್ರುತಕೀರ್ತಿ ಪ್ರಭು ಒಂದು ಕಡೆ ಹೋಗ್ತಾರೆ, ಸೌತ್ ಆಫ್ರಿಕಾದಲ್ಲಿ ಹೋಗ್ತಾರೆ ಈ ಹೌಸ್ ಪ್ರೋಗ್ರಾಮ್ಗೆ. ಅಲ್ಲಿ ಆ ಹೆಂಗಸು ಇದ್ಲು, ಅವಳು ಏರ್ ಹಾಸ್ಟೆಸ್. ಎಸ್. ಮತ್ತೆ ಎಂತ ಆಯ್ತು ಅಂದರೆ ಅವಳು ಆ ಪ್ರಸಾದ ತಿಂದ ಕೂಡಲೇ, ಅಲ್ಲಿ ಫ್ಲೈಟಲ್ಲಿ ತಿಂದ ಕೂಡಲೇ ಅವಳು ಬಂದು ಪ್ರಭುಪಾದ ಹೇಳಿದರು, ಸ್ವಾಮೀಜಿ ನಾನು ಎಂಥದ್ದು ಸೇವೆ ಮಾಡಬೇಕಾ ಅಂತ. ಪ್ರಭುಪಾದ ಹೇಳ್ತಾರೆ, ನೋಡು ಇದು ಪ್ರಸಾದದ ಮಹಿಮೆ. ಪ್ರಸಾದ ಅವಳು ಒಳಗೆ ಹೋದ ಕೂಡಲೇ ಅವಳಿಗೆ ಆ ಸೇವಾ ಭಾವ ಬಂತು. ಹೇಗೆ ಬಂತದು? ಮತ್ತೆ ಪ್ರಭುಪಾದ ಹೇಳಿದ್ರು, ಎಸ್ ಮಾಡ್ಬೋದು ಅಂತ ಹೇಳಿದ್ರು ಪ್ರಭುಪಾದ. ಮತ್ತೆ ಅವಳು ಬಿಸಿ ನೀರು ಮತ್ತೆ ಫ್ರೂಟ್ಸ್ ತಂದು ಕೊಟ್ಟರು ಪ್ರಭುಪಾದಿಗೆ. ಹಾಗಾಗಿ ಇದು ಶುದ್ಧ ವೈಷ್ಣವರ, ಶುದ್ಧ ಭಕ್ತರ ಪ್ರಸಾದ ಅಂತ ಹೇಳಿದ್ರೆ ಇಮಿಡಿಯೇಟ್ ಅದು ಇಫೆಕ್ಟ್ ಆಗ್ತದೆ. ಮತ್ತೆ ಎಂತ 20 ವರ್ಷ ನಂತರ ಇವರು ಶ್ರುತಕೀರ್ತಿ ಪ್ರಭು ಒಂದು ಪ್ರೋಗ್ರಾಮ್ಗೆ ಹೋಗ್ತಾರೆ. ಅಲ್ಲಿ ಹೋಗುವಾಗ ಆ ಹೆಂಗಸು ಅಲ್ಲಿ ಇರ್ತಾಳೆ, ಸಾರಿ ಎಲ್ಲ ಹಾಕಿ ಟೋಟಲ್ ವೈಷ್ಣವ ಈ ಡ್ರೆಸ್ಸಲ್ಲಿ ಇರ್ತಾಳೆ. ಆಗ ಅವಳೇ ಬಂದು ಮಾತಾಡ್ತಾಳೆ, ನನ್ನ ಪರಿಚಯ ಆಯ್ತು ಅಂತ. ಅದಕ್ಕೆ ಶ್ರುತಕೀರ್ತಿ ಪ್ರಭು ಹೇಳ್ತಾರೆ, ಇಲ್ಲ ಆಗಲಿಲ್ಲ ಅಂತ. 20 ವರ್ಷದ ಹಿಂದೆ ಪ್ರಭುಪಾದಿದ್ದು ಪ್ಲೇಟಿಗೆ ಕೈ ಹಾಕಿ ತಿಂದೆಲ್ಲ ಅದೇ ನಾನು. ಈಗ ನೋಡಿ ನಾನು ಟೋಟಲಿ ಡಿವೋಟಿ ಆಗಿದೆ. ಹಾಗಾಗಿ ಪ್ರಸಾದದಿಂದ ಪ್ರಸಾದೆ ಸರ್ವ ದುಃಖಾನ, ಎಲ್ಲ ದುಃಖ ಈಡೇರಿ ನಾವು ಕೃಷ್ಣ ಭಜನೆಯಲ್ಲಿ ಹೋಗ್ಬೋದು. ಹಾಗೆ ದಯವಿಟ್ಟು ನಂದು ಕಳಕಳಿ ವಿನಂತಿ, ಎಲ್ಲರೂ ಪ್ರಸಾದವನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ. ಎಸ್. ಮತ್ತೆ ಇದಕ್ಕೆ ರೂಪ ಗೋಸ್ವಾಮಿ ಕೂಡ ಉಪದೇಶಾಮೃತದಲ್ಲಿ ಹೇಳಿದ್ದಾರೆ. ಆ ಮೊದಲ ಶ್ಲೋಕ, ವಾಚೋ ವೇಗಂ ಮನಸಾ ವೇಗ ಕ್ರೋಧಂ ಜೀವಾ ವೇಗಂ ಉದರಪಸ್ಥ ವೇಗಂ ಏತಾನ್ ವೇಗಾನ ವಿಷಯ ತದೀರ ಸರ್ವಂ ಅಭಿಮಾಂ ಪೃಥ್ವೀಂ ಸಶಿಷ್ಯಾತ್. ಅಂದ್ರೆ ವಾಚ, ಈ ಬಾಯಿಗೆ ನಾವು ಬೀಗ ಹಾಕಿದ್ರೆ, ಒಂದು ನಾವು ಕೆಟ್ಟದ್ದು ಮಾತಾಡುವಾಗ ಕೃಷ್ಣನ ಬಗ್ಗೆ ಮಾತಾಡ್ಬೇಕು, ಮತ್ತೆ ಕೆಟ್ಟದ್ದು ತಿನ್ನೋದು. ಇಲ್ಲಿ ನಾವು ಬೀಗ ಹಾಕಿದ್ರೆ ಎಲ್ಲವೂ ಉಳಿದದೆಲ್ಲ ಕಂಟ್ರೋಲ್ ಬರ್ತದಂತೆ. ಮನಸ್ಸು ಮತ್ತೆ ನಮ್ಮ ಈ ಹೊಟ್ಟೆ ಎಲ್ಲವೂ ಕಂಟ್ರೋಲ್ ಬರ್ತದೆ. ಹಾಗಾಗಿ ಮೈನ್ ಎಂತಂದ್ರೆ ನಾವು ಪ್ರಸಾದ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಮತ್ತೆ ಕೃಷ್ಣನ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಜ್ಞಗಳಲ್ಲಿ ಧರ್ಮಗ್ರಂಥಗಳ ಆದೇಶಗನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಎಸ್, ನೋಡಿ, ಇದು ಜಪಯಜ್ಞ. ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಯಜ್ಞದಲ್ಲಿ ಜಪಯಜ್ಞ ಅಂತ. ಹಾಗಾಗಿ ಎಲ್ಲರೂ ಜಪಯಜ್ಞ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಮರುದ್ವಂಶ ಶೇಷನೆ ಐಕ ಲಾಭ ಅಥವಾ ಅಹಂಕಾರದಿಂದ ಮಾಡುವ ಯಜ್ಞವು ರಾಜಸವೆಂದು ತಿಳಿದು. ಅಂದ್ರೆ ಐಕ ಲಾಭಕ್ಕಾಗಿ. ಹೇಗಂದ್ರೆ ನಾವು ಜ್ಯೋತಿಷರ ಹತ್ರ ಹೋಗ್ತೇವೆ, ಜ್ಯೋತಿಷರ ಹೇಳುದು, ಈ ಪೂಜೆ ಮಾಡಿದ್ರೆ ನಿನಗೆ ಈ ಲಾಭ ಆಗ್ತದೆ, ಈ ಪೂಜೆ ಮಾಡಿದ್ರೆ ಈ ಲಾಭ ಆಗ್ತದೆ. ಅಂದ್ರೆ ಧನಂದೇ ಪುತ್ರಂದೇ ಆದೆ ಈದೆ ನಮ್ಮ ತುಂಬ ಲಿಸ್ಟ್ ಇರ್ತದೆ. ಹಾಗಾಗಿ ನಮ್ಮ ಐಕ ಲಾಭಗೋಸ್ಕರ ನಾವು ಮಾಡುವಂಥದ್ದು ಅದು ರಾಜಸಿಕ ಯಜ್ಞ. ಧರ್ಮಗ್ರಂಥ ಆದಾಯ ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸೂತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವು ತಾಮಸ ಗುಣದ ಎಂದು ಪರಿಗಣಿಸಲಾಗ್ತದೆ. ಅಂದ್ರೆ ತಾಮಸ ಗುಣದ ಟೋಟಲಿ ಈ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ, ಅವನಿಗೆ ಬೇಕಾದಾಗ ಮಾಡುವಂಥದ್ದು. ದೇವದ್ವಿಜ ಗುರು ಪ್ರಜ್ಞಾ ಪೂಜನಾ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶರೀರಂ ತಪಾ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಅಂತ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹ ತಪಸ್ಸು ಎನಿಸಿಕೊಳ್ಳುತ್ತದೆ. ನೋಡಿ, ಇದನ್ನೆಲ್ಲ ಮಾಡಿದ್ರೆ ಎಂತಾಗ್ತದೆ? ತಪಸ್ಸು ಅಂದ್ರೆ, ಈಗ ಒಬ್ಬ ಕೃಷ್ಣ ಭಜನೆಯಲ್ಲಿ ಇದ್ದಾನೆ, ಬೆಳಿಗ್ಗೆ ಎದ್ದು ಜಪ ಮಾಡುವುದು ಮತ್ತೆ ಇದೆಲ್ಲ ಮಾಡ್ತಾ ಇದ್ದಾನೆ. ಮತ್ತೆ ಅವನ ಹತ್ರ ಅಷ್ಟು ಹೇಗಂದ್ರೆ ಅಷ್ಟು ಪವರ್ ಬರ್ತದೆ. ಆದ್ರೆ ಅವನು ಮಿಸ್ ಮಾಡೋದು, ಶುದ್ಧ ಭಕ್ತ
ಯಾರೇ ಭಕ್ತ ಆಗಲಿ ಅದನ್ನು ಮಿಸ್ಯೂಸ್ ಮಾಡೋದಿಲ್ಲ, ಅವನ ಹತ್ರ ಉಂಟು. ಆದರೆ ಅವ ಭಕ್ತಿ ಸೇವೆಯಲ್ಲಿ ಅದನ್ನು ಯೂಸ್ ಮಾಡ್ತಾನೆ. ಅಂದರೆ ಯಾರಾದರೂ ಬಂದು ಹೇಳಿದರೆ, ಹೇಗಂದರೆ ಎಸ್ ನನಗೆ ನಾನು ಕಷ್ಟದಲ್ಲಿದ್ದೇನೆ, ಆಗ ಅವನಲ್ಲಿದ್ದ ಕೃಷ್ಣ ಪ್ರಜ್ಞೆ ಅವನಿಗೆ ಇನ್ನೊಬ್ಬನಿಗೆ ಕೊಡ್ಬೋದಂತೆ. ಅಂದರೆ ಹೇಗಂದರೆ ಎಸ್ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿದರೆ ಇವನಲ್ಲಿ ಅಷ್ಟು ಅವ ಒಳ್ಳೇದು ಮಾಡಿದ್ದಾನೆ, ಆಗ ಇನ್ನೊಬ್ಬನಿಗೆ ಅದು ಸಿಗ್ತದೆ. ಈ ರೀತಿ ಅದಕ್ಕೆ ನೋಡಿ ಎಲ್ಲರೂ ಈ ಸ್ವಾಮೀಜಿಗಳ ಹತ್ರ ಎಲ್ಲ ಹೋಗುದು. ಯಾಕೆಂದರೆ ಅವ ತುಂಬ ತಪಸ್ಸು ಮಾಡಿರ್ತಾನೆ. ಮತ್ತು ಅವ ಎಸ್ ನಿನಗೆ ಒಳ್ಳೇದಾಗಲಿ ಅಂತ ಹೇಳಿದರೆ ಆಗ ಒಳ್ಳೇದಾಗ್ತದೆ. ಎಸ್ ಈಗ ನೋಡಿ ಇಲ್ಲಿ ಗುರುವಿನ ಪೂಜೆ. ಈಗ ಗುರು ತುಂಬ ಅಗತ್ಯ. ಗುರುವಿಲ್ಲದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತಿ. ಗುರು ಇಲ್ಲದೆ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಕೂಡ ಎಂತ ಬೋನಫೈಡ್ ಗುರು, ಸಂಪ್ರದಾಯದಲ್ಲಿ ಬಂದ ಹಾಗೆ ಗುರು ಅಲ್ಲ. ತುಂಬ ಮಂದಿ ಗುರು ಇದ್ದಾರೆ, ಆದರೆ ಗುರು ಯಾವಾಗಲೂ ಶಾಸ್ತ್ರದಲ್ಲಿ ಇದ್ದದ್ದು ಮತ್ತೆ ಎಲ್ಲ ಉಲ್ಲೇಖ ಇರಬೇಕು. ಈಗ ಪ್ರಭುಪಾದ್ ಬರುವುದು ಹೇಗೆಂದ್ರೆ, ಚೈತನ್ಯ ಮಹಾಪ್ರಭು 500 ವರ್ಷದಿಂದ ಪ್ರೆಡಿಕ್ಟ್ ಮಾಡಿದ್ದಾರೆ. ಅಂದ್ರೆ ಮೋರ ಸೇನಾವಧಿ ಪತಿ ಭಕ್ತ ಆಯಗ, ಅಂದ್ರೆ ಬರ್ತಾನೆ ಮತ್ತೆ ಎಲ್ಲ ಪ್ರಚಾರ ಮಾಡ್ತಾನೆ. ಮತ್ತೆ 200 ವರ್ಷ ಹಿಂದೆ ಭಕ್ತಿ ವಿನೋದ್ ಠಾಕೂರ್ ಪ್ರೆಡಿಕ್ಟ್ ಮಾಡಿದ್ದಾರೆ, ಒಬ್ಬ ಭಕ್ತ ಬರ್ತಾನೆ, ಅವ ಈ ಎಲ್ಲ ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡ್ತಾನೆ. ಮತ್ತೆ ಗಂಗೆ ಕೂಡ ಇದರಲ್ಲಿ ಯಾವುದಲ್ಲಿ ವಾಯುಪುರಾಣ ಯಾವುದೆಲ್ಲ ಪುರಾಣದಲ್ಲಿ ಉಂಟು, ಆ ಪುರಾಣದಲ್ಲಿ ಗಂಗೆಯ ಪ್ರಾರ್ಥನೆ ಉಂಟು. ಗಂಗೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು. ಅಂದ್ರೆ ಈ ಕಲಿಯುಗದಲ್ಲಿ ಎಲ್ಲರೂ ಬಂದು ನನ್ನಲ್ಲಿ ಸ್ನಾನ ಮಾಡ್ತಾರೆ, ಮತ್ತೆ ಅವರ ಪಾಪವೆಲ್ಲ ನನ್ನಲ್ಲಿ ಹಾಕ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಕಲಿಯುಗದಲ್ಲಿ ಒಬ್ಬ ಬರ್ತಾನೆ, ವೈಷ್ಣವ ಬರ್ತಾನೆ, ಮಹಾನ್ ವೈಷ್ಣವ, ಅವ ಬಂದು ನಿನ್ನಲ್ಲಿ ಸ್ನಾನ ಮಾಡಿದ ಮೇಲೆ ನೀನು ಪ್ಯೂರಿಫೈ ಆಗ್ತೀಯಾ. ಹಾಗಾಗಿ ಇದೆಲ್ಲ ನೋಡಿ, ಶುದ್ಧ ಭಕ್ತರು ಬರುವಂಥದ್ದು ಎಲ್ಲ ಪ್ರೆಡಿಕ್ಷನ್ ಇರ್ತದೆ. ಆದರೆ ಈ ಸೋಕಾಲ್ಡ್ ಬೋಗಸ್ ಗುರುಗಳು ಅವ್ರದ್ದು ಎಲ್ಲಿ ಶಾಸ್ತ್ರದಲ್ಲಿ ಪ್ರೆಡಿಕ್ಷನ್ ಇಲ್ಲ. ಹಾಗಾಗಿ ದಯವಿಟ್ಟು ಶಾಸ್ತ್ರದ ಪ್ರಕಾರ ನೀವು ಹೋಗಿ. ಯಾಕೆಂದ್ರೆ ಪ್ರಭುಪಾದಿದು ಉಲ್ಲೇಖ ಒಂದಲ್ಲ, ತುಂಬಾ ಕೊಟೇಶನ್ ಉಂಟು ಶಾಸ್ತ್ರದಲ್ಲಿ, ಅವ್ರು ಬರುವಂಥದ್ದು ಎಲ್ಲ ಉಂಟು ಉಲ್ಲೇಖ. ಹಾಗಾಗಿ ಇದರಿಂದ ನಮಗೆ ಲಾಭ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಾಹಿತಂ ಚಯತ್ ಸ್ವಾಧ್ಯಾಯ ಅಭ್ಯಾಸನಂ ಚೈವ ವಾನ್ಮಯಾಂ ತಪಾ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರ ಮನಸ್ಸನ್ನು ಕಳಕದ ಮಾತುಗಳನ್ನು ಆಡುವುದು, ಕ್ರಮ ತಪ್ಪದಿದೆ ವೇದ ಸಾಹಿತ್ಯ ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ನೋಡಿ, ಮಾತಿನ ತಪಸ್ಸು. ನಮಗೆ ಮಾತಿನ ತಪಸ್ಸಿಲ್ಲ, ಆದರೆ ಮಾತಿನ ತಪಸ್ಸು ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರ ಮನಸ್ಸನ್ನು ಕಳಕದ ಮಾತು, ಇದು ಕ್ರಮ ತಪ್ಪದೆ ವೇದ ವಾಚನ ಮಾಡುವುದು, ಇದೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಈಗ ಇದಕ್ಕೆ ಉದಾಹರಣೆ ಯುಧಿಷ್ಠಿರ ಮಹಾರಾಜ್. ಪ್ರಭುಪಾದ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜ್ ಅಂತ ಇನ್ನೊಬ್ರು ಇಲ್ಲ ಅಂತೆ. ಅಂದ್ರೆ ಅಂತ ಅವರದ ಕ್ವಾಲಿಟಿ. ಪ್ರಭುಪಾದ ಹೇಳ್ತಾರೆ, ಅವರ ಗುಣಗಾನ ಮಾಡಲಿಕ್ಕೆ ನನಗೆ ಈ ಒಂದು ಬಾಯಿ ಸಾಲದು, ಅಷ್ಟು ಉಂಟಂತೆ ಯುಧಿಷ್ಠಿರ ಮಹಾರಾಜ್ ಬಗ್ಗೆ ಹೇಳುವುದಾದ್ರೆ. ಧರ್ಮರಾಯ ನೋಡಿ, ಈಗ ಇದಕ್ಕೆ ಒಂದು ಸಣ್ಣ ನಿಮಗೆ ಉದಾಹರಣೆ ಕೊಡ್ತೇನೆ. ಎಸ್, ಈಗ ಮೊನ್ನೆ ಇಲ್ಲಿ ಒಂದು ಪೊಲಿಟಿಷಿಯನ್ ಅವರು ರ್ಯಾಲಿ ಆಯಿತು. ಆಗ ಫುಲ್ ಕಟ್ಔಟ್ ಹಾಕಿದ್ರು. ಆ ಕಟ್ಔಟಲ್ಲಿ ಸಣ್ಣ ಸಣ್ಣ ಹುಡಿ, ಅಂದರೆ ಮೊನ್ನೆ ಹುಟ್ಟಿದ ಪೊಲಿಟಿಷಿಯನ್ಸ್, ಅಂದರೆ ಒಂದು 6 ತಿಂಗಳಾಗ್ಬೋದೇನೋ, ಸಣ್ಣ ಹುಡುಗರು, 22 ವರ್ಷದ ಹುಡುಗರು ಈ ರಾಜಕೀಯಕ್ಕೆ ಸೇರಿದ್ದಾರೆ. ಅವ್ರು ದೊಡ್ಡ ದೊಡ್ಡ ಕಟ್ಔಟ್ ಎಲ್ಲ ಅವ್ರದ್ದು, ಅಂದರೆ ಹೀಗೆಲ್ಲ ಮಾಡಿ. ಮತ್ತು ಒಬ್ಬನನ್ನು ಇಂಟರ್ವ್ಯೂ ಕೂಡ ಮಾಡಿದರು. ಸಣ್ಣ ಹುಡುಗ, ಕಾಲೇಜಿಗೆ ಬಂದದವ. ಅವ ಇಂಟರ್ವ್ಯೂ ಮಾಡಿದವ ಕೇಳಿದ್ರು, ಎಂಥದ್ದು ಅವನಿಗೆ ಪೋಸ್ಟ್ ಕೊಟ್ಟಿದ್ದಾರೆ, ಯೂತ್ ಇದಂಥದ್ದು ಪೋಸ್ಟು. ಅವ ಹೇಳುದು, ನಿಂದು ಅವ ಇಂಟರ್ವ್ಯೂ ಮಾಡಿದವ ಕೇಳಿದ್ರು, ನಿಂದು ನೆಕ್ಸ್ಟ್ ಆಂಬಿಷನ್ ಎಂತ ಅಂತ. ನಾನು ಅತಿ ಶೀಘ್ರದಲ್ಲಿ ನಾನು MP ಆಗ್ತೇನೆ. ಸೇರಿದಷ್ಟೇ ಈಗ ಒಂದು ಡಿಸೈರ್ ಅದು, ಅಂದರೆ MP ಆಗುವಂಥದ್ದು. ಇಲ್ಲಿ ಯುಧಿಷ್ಠಿರ ಮಹಾರಾಜ್ ಬಗ್ಗೆ ತಿಳಿಯುವ. ಯುದ್ಧ ಎಲ್ಲ ಆಯಿತು. ಯುದ್ಧ ಆಗಿ ಕೃಷ್ಣ ಬಂದು ಹೇಳಿದ, ಮತ್ತೆಲ್ಲರೂ ಹೇಳಿದ್ರು ಯುಧಿಷ್ಠಿರ ಮಹಾರಾಜ್ ನೀನು ರಾಜ ಆಗುವಂತ. ಆದರೆ ಯುಧಿಷ್ಠಿರ ಮಹಾರಾಜ್ ಒಪ್ಪಲಿಲ್ಲ. ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ, ನನ್ನ ಹತ್ರ ಅರ್ಹತೆ ಇಲ್ಲ ಅಂತ. ಇಲ್ಲಿ ನೋಡಿ,
ಈ ಹುಡುಗ ಅವನದು ಏನು ಅರ್ಹತೆ ಇಲ್ಲ, ಅವನಿಗೆ MP ಆಗಬೇಕು. ಇಲ್ಲಿ ಯುಧಿಷ್ಠಿರ ಮಹಾರಾಜರ ಎಲ್ಲ ಅರ್ಹತೆ ಉಂಟು, ಕೃಷ್ಣ ಹೇಳಿದ ಎಲ್ಲರೂ ಹೇಳಿದರು, ಆದರೆ ನಾನು ರಾಜ ಆಗುವುದಿಲ್ಲ. ಪ್ರಭುಪಾದ ಹೇಳ್ತಾರೆ ಇದು ಶುದ್ಧ ಭಕ್ತನ ಲಕ್ಷಣ ಗುಣ. ಮತ್ತೆ ಕಡೆಗೆ ಹೇಗೆ ಹೇಳಿದ್ರು ಒಪ್ಪುವುದಿಲ್ಲ. ಕಡೆಗೆ ಕೃಷ್ಣನಿಗೆ ಗೊತ್ತಾಗ್ತದೆ ಭೀಷ್ಮನಿಂದ ಹೇಳಿಸುವ ಅಂತ. ಮತ್ತೆ ಕಡೆಗೆ ಭೀಷ್ಮ ಪಿತಾಮಹ ಹೇಳುವಂಥದ್ದು, ಭೀಷ್ಮ 2 ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಒಂದು ಹೇಗೆ ರಾಜ್ಯ ಮಾಡುವಂಥದ್ದು, ಅದು ಮಹಾಭಾರತದಲ್ಲಿ ಉಂಟು. ಮತ್ತೆ ಕೃಷ್ಣ ಭಕ್ತಿ ಬಗ್ಗೆ, ಅದು ಭಾಗವತಮಲ್ಲಿ ಉಂಟು. ಮತ್ತೆ ಭೀಷ್ಮ ಪಿತ ಹೇಳಿದ ಮೇಲೆ ಯುಧಿಷ್ಠಿರ ಮಹಾರಾಜ್ ಒಪ್ಪುವಂಥದ್ದು ರಾಜನಾಗ್ಲಿಕ್ಕೆ. ಹಾಗಾಗಿ ನಾವು ಯುಧಿಷ್ಠಿರ ಮಹಾರಾಜರಿಂದ ಕಲಿಯುವಂಥದ್ದು ತುಂಬ ಉಂಟು. ನೋಡಿ, ನಮಗೆ ಎಷ್ಟು ಸಾರಿ ನಮಗೆ ಆಗ್ತದೆ, ನಾನು ಕ್ವಾಲಿಫೈಡ್, ಆದರೆ ನಮಗೆ ಸರಿಯಾದ ಕಡೆಯಿಂದ ನಮಗೆ ಅದರ ಎಂತ ಹೇಳೋದು, ಸರಿಯಾದ ಅಥಾರಿಟಿಯಿಂದ ನಮಗೆ ಇನ್ಸ್ಟ್ರಕ್ಷನ್ ಬರದಿದ್ರೆ ನಾವು ಅದನ್ನು ಮಾಡಬಾರ್ದಂತ. ನನಗೆ ಕ್ವಾಲಿಫೈ ಇದ್ರೂ ಕೂಡ ಪ್ರಭುಪಾದ ಹೇಳ್ತಾರೆ ಇದು ನಾವು ಇದರಿಂದ ತೆಗೆಯುವಂಥದ್ದು ವಿಷಯ. ಸರಿಯಾದ ಅಥಾರಿಟಿಯಿಂದ ನಮಗೆ ಬಂದರೆ, ಅಂದರೆ ನಾವು ಕೆಲವೊಮ್ಮೆ ಆಗ್ತದೆ ನನಗೆಲ್ಲವೂ ಆಗ್ತದೆ, ನಾನೆಲ್ಲವೂ ಮಾಡ್ತೇನೆ ಅಂತ. ಇಲ್ಲ ಸರ್, ನಾವು ಯುಧಿಷ್ಠಿರ ಮಹಾರಾಜರಿಂದ ಕಲಿಬೇಕಾದ್ದು ತುಂಬ ಉಂಟು. ಆ ನಮ್ರತೆ ನಮ್ಮ ಹತ್ರ ಇರಬೇಕಂತ. ಮತ್ತೆ ಕಡೆಗೆ ಯುಧಿಷ್ಠಿರ ಮಹಾರಾಜ್ ರಾಜ್ಯವನ್ನು ಮಾಡ್ತಾರೆ. ಯುಧಿಷ್ಠಿರ ಮಹಾರಾಜ್ ರಾಜ್ಯ ಮಾಡುವಾಗ ಅವರ ರಾಜ್ಯದಲ್ಲಿ ಧೃತರಾಷ್ಟ್ರ ಮತ್ತೆ ಗಾಂಧಾರಿಯನ್ನು ಕೂಡ ಇಡ್ತಾರೆ. ನೋಡಿ, ಇದು ಕೂಡ ನಾವು ಕಲಿಯುವಂಥದ್ದು. ಈಗ ನಮಗೆ ನಮ್ಮ ಜೀವನ ಪೂರ್ತಿ ಯಾರಾದರೂ ನಮಗೆ ಕಷ್ಟ ಕೊಟ್ಟಿದ್ದಾರೆ, ಮತ್ತೆ ನಾವು ಅವರನ್ನು ವಾಪಸ್ ನಮ್ಮ ಮನೆಯಲ್ಲಿ ಇಡ್ತೇವ? ಇಲ್ಲ, ನಾವು ಶಾಪ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದರೆ ಯುಧಿಷ್ಠಿರ ಮಹಾರಾಜ್ ಹಾಗೆ ಮಾಡಲಿಲ್ಲ. ಯುಧಿಷ್ಠಿರ ಮಹಾರಾಜ್ ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನು ತುಂಬಾ ಆತ್ಮೀಯತೆಯಿಂದ ನೋಡ್ತಾ ಇದ್ರಂತೆ. ಪ್ರಭುಪಾದ ಹೇಳ್ತಾರೆ, ಈಗ ಹಿಪೋಕ್ರಸಿ ಅಂದ್ರೆ ಹೊರಗೆ ಒಂದು ಒಳಗೆ ಒಂದು. ನಾವು ಈಗ ಯಾರಾದ್ರೂ ಮನೆಗೆ ನೆಂಟು ಬಂದ್ರೆ ಹೇಗಿದ್ದೀರಿ, ಒಂದು ವಾರ ಇಳ್ಕೊಂಡು ಹೋಗಿ ಮನೆಯಲ್ಲಿ, ಅಂದ್ರೆ ಒಂದು 10 ದಿವಸ ಆದ್ರೂ ಹೇಳಿ. ಆಕ್ಚುಲಿ ನಮ್ಮ ಮನಸ್ಸಲ್ಲಿ ಇಲ್ಲ, ಮನಸ್ಸಲ್ಲಿ ಇಮಿಡಿಯೇಟ್ ಹೋಗ್ಬೇಕಂತ ಉಂಟು. ಆದ್ರೂ ನಾವು ಹಿಪೋಕ್ರೆಟ್ ಅಂದ್ರೆ ಹೊರಗೆ ಹೇಳುವಂಥದ್ದು, ಒಳಗೆ ಸೇವೆ ಮಾಡುವ ಭಾವ ಇಲ್ಲ. ಅದು ನಾವು ಹೇಳ್ತೇವೆ, ಯಾಕಂದ್ರೆ ಅದೊಂದು ಕ್ರಮ ಅಂತ ನಾವು ಹೇಳ್ತೇವೆ. ಆದರೆ ಇಲ್ಲಿ ಯುಧಿಷ್ಠಿರ ಮಹಾರಾಜ್ ಹಾಗೆ ಮಾಡಲಿಲ್ಲ, ಹಿಪೋಕ್ರೇಟ್ ಅಲ್ಲ ಅವರು. ಒಳಗಿಂದ ಆ ಸೇವಾ ಭಾವ ಇತ್ತಂತೆ. ಪ್ರಭುಪಾದ ಹೇಳ್ತಾರೆ ಈ ಸೇವಾ ಭಾವ ಬೇಕು ಭಕ್ತಿಯಲ್ಲಿ. ಯುಧಿಷ್ಠಿರ ಮಹಾರಾಜಿಗೆ ಯಾವ ಸೇವಾ ಭಾವ ಇತ್ತು? ಧೃತರಾಷ್ಟ್ರ ಮತ್ತು ಗಾಂಧಾರಿ ನೋಡುವಂಥದ್ದು. ಡೈಲಿ ಬೆಳಗ್ಗೆ ಬಂದು ಧೃತರಾಷ್ಟ್ರನಿಗೆ ಅಡ್ಡ ಬಿದ್ದು, ನಾನು ಎಂತ ಸೇವೆ ಮಾಡಬೇಕು, ಎಂತಾದ್ರೂ ಎಲ್ಲ ಓಕೆ, ಎಂತಾದ್ರೂ ನಿಮಗೆ ಕೊರತೆ ಉಂಟಾ, ಕೊರತೆ ಇದ್ರೆ ಎಂತಾದ್ರೂ ಹೇಳಿ. ಪ್ರಭುಪಾದ ಹೇಳ್ತಾರೆ ಇದು ವೈಷ್ಣವ ಸೇವಾ, ಇದು ಸೇವಾ ಅಂತ ಪ್ರಭುಪಾದ ಹೇಳ್ತಾರೆ. ಮತ್ತೆ ಕಡೆಗೆ ವಿದುರ ಬರ್ತಾನೆ. ನೋಡಿ, ಈ ಯುದ್ಧ ಆಗುವಾಗ ವಿದುರ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಯುದ್ಧ ಆಗುವ ಮುಂಚೆ 2 ಬಾರಿ ಧೃತರಾಷ್ಟ್ರನಿಗೆ ಬೋಧನೆ ಮಾಡಿದ ಕೃಷ್ಣ ಪ್ರಜ್ಞೆ ಬಗ್ಗೆ. ಆದ್ರೆ ಧೃತರಾಷ್ಟ್ರ ತಮೋ ಗುಣದಲ್ಲಿದ್ದ ಕಾರಣ ಅವದನ್ನು ಕೇಳಲಿಲ್ಲ. ಅದೇ ತಮೋ ಗುಣದವರಿಗೆ ನೀವು ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳುವುದಿಲ್ಲ. ಪ್ರಭುಪಾದ ಹೇಳ್ತಾರೆ ತಮೋ ಗುಣ ಮೀನ್ಸ್ ನೋ ಬೆಟರ್ ದೆನ್ ಎನಿಮಲ್. ಅಂದ್ರೆ ಪ್ರಾಣಿ ಮತ್ತು ತಮೋ ಗುಣದವನಿಗೆ ಏನು ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಅದು ಏನು ಬಂಡೆಗಲ್ಲಿಗೆ ನೀವು ನೀರು ಹಾಕಿದಾಗೆ, ಅಂದ್ರೆ ಅದು ಪ್ರಯೋಜನ ಇಲ್ಲ, ಎಷ್ಟು ನೀವು ಹೇಳಿದ್ರು ಕೂಡ ಅದಕ್ಕೆ ನಾಟುವುದಿಲ್ಲ. ಅದೇ ರೀತಿ ಧೃತರಾಷ್ಟ್ರನಿಗೆ 2 ಬಾರಿ ಹೇಳಿದ, ಆದ್ರೂ ಕೂಡ ಅವ ಅದನ್ನು ಸ್ವೀಕರಿಸಿಲ್ಲ. ಮತ್ತೆ ಬರ್ತಾನೆ, ಬಂದು ಈ ಆಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ನೋಡ್ತಾನೆ. ಅವನಿಗೆ ಸಿಟ್ಟು ಬರ್ತದೆ ವಿದುರನಿಗೆ. ಮತ್ತೆ ನೋಡಿ, ಪ್ರಭುಪಾದ ಇಲ್ಲಿ ಹೇಳ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗ ಕೂಡ ನಾವು ಕೆಲವರಿಗೆ ತುಂಬಾ ಪ್ರೀಚಿಂಗ್ ಮಾಡ್ತೇವೆ, ಆದ್ರೂ ಕೂಡ ನಾವು ನಮ್ಮ ಪ್ರಯತ್ನ ಬಿಡಬಾರ್ದಂತೆ. ಇಲ್ಲಿ ವಿದುರನಿಂದ ನಾವು ಇದನ್ನು ಕಲಿಬೇಕು. 2 ಬಾರಿ ಅವರಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳಿಕೊಟ್ಟ, ಆದ್ರೂ ಕೂಡ ಅವ ತಗೊಳ್ಳಿಲ್ಲ, ಆದ್ರೂ ಕೂಡ ವಿದುರ ಪ್ರಯತ್ನ ಬಿಡ್ಲಿಲ್ಲ. ಪ್ರಭುಪಾದ ಇಲ್ಲಿ ಹೇಳ್ತಾರೆ
ಮತ್ತೆ ವಿದುರ ಬರುವಾಗ, ಇದು ಭಾಗವತಮಲ್ಲಿ ಉಂಟು, ಮೊದಲ ಸ್ಕಂದದಲ್ಲಿ ವಿದುರ ಬರುವಂಥದ್ದು. ವಿದುರ ಬರುವಾಗ ಪ್ರಭುಪಾದಲ್ಲಿ ಮಹಾತ್ಮ ಅಂತ ಹೇಳ್ತಾರೆ. ಅಂದ್ರೆ ವಿದುರ ಶುದ್ಧ ಭಕ್ತ, ಅದರಲ್ಲಿ ಡೌಟ್ ಇಲ್ಲ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ನಾವು ಎಲ್ಲರನ್ನು ಮಹಾತ್ಮ ಕರಿತೇವೆ, ಆದ್ರೆ ಯಾರು ಶುದ್ಧ ಭಕ್ತರು ಅವರನ್ನು ಮಾತ್ರ ಕರಿಬೇಕಂತ ಪ್ರಭುಪಾದಲ್ಲಿ ಹೇಳ್ತಾರೆ. ಮತ್ತೆ ವಿದುರ ಅವನಿಗೆ ಸಿಕ್ಕಿದ ಚಾನ್ಸ್ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಯಾಕೆ ಧೃತರಾಷ್ಟ್ರ ಅವನ ಅಣ್ಣ. ನಿನಗೆ ನಾಚಿಗೆ ಮಾನ ಮರ್ಯಾದೆ ಯಾವುದು ಇಲ್ಲವ ಅಂತ ವಿದುರ ಹೇಳ್ತಾನೆ. ಧೃತರಾಷ್ಟ್ರ ಹೇಳ್ತಾನೆ, ಯಾಕೆ? ನೀನು ನಿನ್ನ ಶತ್ರುವ ಮನೆಯಲ್ಲಿ ಇದ್ದೀಯಲ್ಲ, ಅವ ಹಾಕಿದ ಊಟವನ್ನು ತಿಂತಾ ಇದೆಯಲ್ಲ, ನೀನು ನಾಯಿಗಿಂತ ಕಡೆ. ತುಂಬಾ ಸ್ಟ್ರಾಂಗ್ ಪವರ್ಫುಲ್ ವರ್ಡ್ಸ್ ಅನ್ನು ಯೂಸ್ ಮಾಡ್ತಾನೆ. ಅಂದ್ರೆ ಅಂತವರಿಗೆ ಅಂಥದ್ದೇ ವರ್ಡ್ಸ್ ಬೇಕು. ಪ್ರಭುಪಾದ ಹೇಳ್ತಾರೆ, ಎಲ್ಲಿ ಹೇಗೆ ಮಾತಾಡ್ಬೇಕು ಹಾಗೆ ಮಾತಾಡ್ಬೇಕಂತ. ವಿದುರನಿಗೆ ಅದು ಸರಿ ಗೊತ್ತಿತ್ತು. ಅಂದ್ರೆ ಜೀವನ ಪೂರ್ತಿ ಪಾಂಡವರಿಗೆ ಹಿಂಸೆ ಕೊಟ್ಟದ್ದು, ಈಗ ಅವರ ಹಾಕಿದ ಊಟವನ್ನು ಅವರ ಮನೆಯಲ್ಲಿ ತಿಂತಾ ಇದ್ದಾನೆ. ಹಾಗಾಗಿ ವಿದುರ ಹಾಗೆ ಹೇಳಿದ. ಧೃತರಾಷ್ಟ್ರ ಇದನ್ನು ಸೀರಿಯಸ್ ಆಗಿ ತಗೊಂಡ. ಮತ್ತೆ ಅವ ರಾಜ್ಯವನ್ನು ಬಿಟ್ಟು ಅಲ್ಲಿಂದ ಹೋದ. ಅವನೊಟ್ಟಿಗೆ ಗಾಂಧಾರಿ ಕೂಡ ಹೋದ. ಹೀಗೆ ಹೋದ ಮೇಲೆ ಯುಧಿಷ್ಠಿರ ಮಹಾರಾಜಿಗೆ ಇದು ಗೊತ್ತಿಲ್ಲ. ಯುಧಿಷ್ಠಿರ ಮಹಾರಾಜ್ ಬರ್ತಾರೆ, ಬಂದು ನೋಡ್ತಾರೆ ಧೃತರಾಷ್ಟ್ರ ಮತ್ತೆ ಗಾಂಧಾರಿ ಇಲ್ಲ. ಯುಧಿಷ್ಠಿರ ಮಹಾರಾಜ್ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓ ಕೃಷ್ಣ, ನನ್ನಿಂದ ಎಂತ ತಪ್ಪಾಯ್ತು? ನನಗೆ ಧೃತರಾಷ್ಟ್ರ ಮತ್ತೆ ಗಾಂಧಾರಿಯನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ, ಸರಿಯಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ. ನಾನು ಸರಿಯಾಗಿ ನೋಡದ ಕಾರಣ ಅವ್ರು ಹೋದ್ರು ಅಂತ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಭುಪಾದ ಹೇಳ್ತಾರೆ, ಇದು ಶುದ್ಧ ಭಕ್ತನ ಲಕ್ಷಣ. ಯಾವಾಗ್ಲೂ ಅವನಲ್ಲಿ ತಪ್ಪು ಹುಡುಕುವಂಥದ್ದು. ನಾವು ಹಾಗೆಲ್ಲ, ನಾವು ಇನ್ನೊಬ್ಬರಲ್ಲಿ ತಪ್ಪು ಹುಡುಕುವಂಥದ್ದು. ಯುಧಿಷ್ಠಿರ ಮಹಾರಾಜಲ್ಲಿ ಅಲ್ಲಿ ಏನು ತಪ್ಪು ಇಲ್ಲ. ಆದ್ರೆ ಅವ್ರು ಎಂತ ಎಣಿಸ್ತಾರೆ, ನನಗೆ ಸರಿಯಾಗಿ ನೋಡ್ಲಿಕ್ಕೆ ಸಹ ಆಗ್ಲಿಲ್ಲ, ಹಾಗಾಗಿ ಅವರು ಬಿಟ್ಟು ಹೋದ್ರು. ಹಾಗೆ ಪ್ರಭುಪಾದ ಹೇಳ್ತಾರೆ, ನಾವು ಯುಧಿಷ್ಠಿರ ಮಹಾರಾಜಿಂದ ಕಲಿಯುವಂಥದ್ದು ತುಂಬಾ ಉಂಟು. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮಸಮಯ ಮತ್ತು ಅಸ್ತಿತ್ವದ ಶುದ್ಧಿ, ಇವು ಮನಸ್ಸಿನ ತಪಸ್ಸು. ಇಲ್ಲಿ ನೋಡಿ, ನೀವು ನೋಡಬಹುದು, ಇದು ವೇದವ್ಯಾಸರು ಮತ್ತೆ ಇದು ಶುಕಮುನಿ ಅವರ ಮಗ. ಇಲ್ಲಿ ಹೇಗಂದ್ರೆ ವೇದವ್ಯಾಸರು ನೋಡಿ ಟೋಟಲಿ ಮುಕ್ತಾತ್ಮರು, ಅಂದ್ರೆ ಟೋಟಲ್ ಲಿಬರೇಟೆಡ್ ಮುಕ್ತಾತ್ಮರು. ಇವರು ಕೂಡ ಮುಕ್ತಾತ್ಮರು ವೇದವ್ಯಾಸರು. ಆದ್ರೂ ಕೂಡ ಇಲ್ಲಿ ಹೇಗಂದ್ರೆ ಶುಕಮುನಿ ಅಂದ್ರೆ ಅವರು ಎಂತ ಬಟ್ಟೆ ಆಗ್ತಾ ಇರ್ಲಿಲ್ಲ, ಟೋಟಲ್ ಲಿಬರೇಟೆಡ್. ಹಾಗಾಗಿ ಅವರಿಗೆ ಪಾಸ್ ಆಗುವಾಗ ಈ ಹೆಂಗಸರು ಸ್ನಾನ ಮಾಡ್ತಿದ್ರಂತೆ. ಅವರು ಪಾಸ್ ಆಗುವಾಗ, ಸ್ನಾನ ಮಾಡುವಾಗ ಅವರು ಬಟ್ಟೆಯನ್ನು ಹಾಕ್ಲಿಲ್ಲ ಅಂತೆ. ಅದೇ ಹೆಂಗಸರು ವೇದವ್ಯಾಸರು ಬರುವಾಗ, ವೇದವ್ಯಾಸ ತುಂಬಾ ಪ್ರಾಯ ಆಗಿತ್ತು, ಅವರು ಬರುವಾಗ ಅವರು ಕೂಡ ಸ್ನಾನ ಮಾಡ್ತಿದ್ರು, ಆದ್ರೆ ಅವರು ಇಮಿಡಿಯೇಟ್ ಬಟ್ಟೆ ಹಾಕಿದ್ರಂತೆ. ಇಲ್ಲಿ ನೋಡಿ, ನಾವು ಕ್ಲಿಯರ್ ಆಗಿ ಅರ್ಥ ಮಾಡಬೇಕು. ಯಾಕೆಂದ್ರೆ ಮಿಸ್ಇಂಟರ್ಪ್ರಿಟೇಷನ್ ತುಂಬಾ ತಪ್ಪು. ಸರಿಯಾಗಿ ಬರೆದುಕೊಳ್ಳಿ, ಯಾಕಂದ್ರೆ ಮತ್ತೆ ನೀವು ಇದನ್ನು ಕೇಳ್ಬೋದು. ಪ್ರಭುಪಾದ ಇಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ಇಬ್ಬರು ಮುಕ್ತಾತ್ಮರು, ಆದ್ರೆ ಶುಕಮುನಿ ಹೋಗುವಾಗ ಅವ್ರು ಬಟ್ಟೆ ಹಾಕ್ಲಿಲ್ಲ, ವೇದವ್ಯಾಸರು ಹೋಗುವಾಗ ಅವ್ರು ಬಟ್ಟೆ ಹಾಕಿದ್ರು. ಇದು ಯಾಕೆ? ಯಾಕೆಂದ್ರೆ ಅವ್ರು ಹೆಂಗಸರು ಹೇಳ್ತಾರೆ, ಇವರ ಹತ್ರ, ಶುಕಮುನಿ ಹತ್ರ ಆ ಡಿಸ್ಕ್ರಿಮಿನೇಷನ್ ಇರ್ಲಿಲ್ಲ ಅಂತೆ, ಗಂಡು ಹೆಣ್ಣು ಅಂತ. ಆದ್ರೆ ವೇದವ್ಯಾಸರ ಹತ್ರ ಆ ಡಿಸ್ಕ್ರಿಮಿನೇಷನ್ ಇತ್ತು ಅಂತ ಪ್ರಭುಪಾದ ಹೇಳ್ತಾರೆ. ಇದು ಯಾಕೆ? ಯಾಕೆ ಅಂದ್ರೆ ಪ್ರಭುಪಾದ ಅಲ್ಲಿ ಭಾವಾರ್ಥದಲ್ಲಿ ಕೊಡ್ತಾರೆ. ಯಾಕೆಂದ್ರೆ ವೇದವ್ಯಾಸರು ಆ ಗೃಹಸ್ಥನ ಪ್ಲೇಸ್ ಅಲ್ಲಿ ಇದ್ದಾರೆ. ಅಂದ್ರೆ ಅವರು ಗೃಹಸ್ಥ ಆದವನು, ಅವನಿಗೆ ಡಿಫ್ರೆನ್ಸಿಯೇಷನ್ ಇರ್ಬೇಕಂತೆ, ಹುಡುಗ ಹುಡುಗಿ ಅನ್ನೋದು. ಆದ್ರೆ ಶುಕಮುನಿ ಟೋಟಲ್ ಮುಕ್ತಾತ್ಮ, ಅವರಿಗೆ ಯಾವುದೇ ಡಿಫ್ರೆನ್ಸಿಯೇಷನ್ ಇಲ್ಲ. ಅದೇ ರೀತಿ ಇದು ಇದರ ಇನ್ಸ್ಟೆನ್ಸ್. ಪ್ರಭುಪಾದ್ ಈ ಕೃಷ್ಣ ಪ್ರಜ್ಞೆ ಸ್ಟಾರ್ಟ್ ಮಾಡುವ ಅಮೆರಿಕದಲ್ಲಿ 75ರಲ್ಲಿ, ಆ ಟೈಮಲ್ಲಿ. ಆಗ ಪ್ರಭುಪಾದಿಗೆ 80 ವರ್ಷ ಪ್ರಾಯ. ಅವರಲ್ಲಿ ಇದೆಲ್ಲ ಶಿಷ್ಯರು, ಹುಡುಗಿಯರು 21, ಹುಡುಗರು ಕೂಡ 21, 23, ಆ ರೀತಿ.
ಪ್ರಾಯ ಎಲ್ಲರೂ. ಅಂದ್ರೆ ಪ್ರಭುಪಾದಿಗಿಂತ 60 ವರ್ಷ ಸಣ್ಣವರು. ಈ ಎಲ್ಲ ಅಂದ್ರೆ ಮಾತಾಜಿಯರು, ಹುಡುಗಿಯರು ಅವರೆಲ್ಲ ಹೇಳ್ತಾರೆ, ಅಂದ್ರೆ ಈ ಲೀಲಾಮೃತದಲ್ಲಿ ಉಂಟು, ಪ್ರಭುಪಾದಿಗೆ ಯಾವುದೇ ಡಿಸ್ಕ್ರಿಮಿನೇಷನ್ ಇರಲಿಲ್ಲ ಅಂತೆ. ಅವರಿಗೆ ಅಂದ್ರೆ ನೋಡುವಾಗ ಆ ಗಂಡು ಹೆಣ್ಣು ಅಂತ ಇರಲಿಲ್ಲ ಅಂತೆ. ಅವರು ಆತ್ಮದ ನೆಲೆಗೆ ನೋಡ್ತಾ ಇದ್ರು ಅಂತ ಅವರ ಆ ಇನ್ಸ್ಟ್ರಕ್ಷನ್ ಕೂಡ ಉಂಟು. ಸತ್ಕಾರ ಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತತ್ ಹಿ ಪ್ರೋಕ್ತಂ ರಾಜಸಂ ಚಲಂ ಆಧ್ರುವಂ. ದಂಭಕ್ಕಾಗಿ ಮತ್ತು ಗೌರವ ಪೂಜೆಯನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ರಾಜಸ ಗುಣ ಮಾಡುವಂತ ತಪಸ್ಸು ದಂಭಕ್ಕಾಗಿ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗ್ತದೆ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳ ಕರ್ತವ್ಯವನ್ನು ಮಾಡುವ ದಾನವು ಸಾತ್ವಿಕ ದಾನ. ಈಗ ನೋಡಿ, ಇಲ್ಲಿ ಪುಸ್ತಕದ ವಿತರಣೆ ನಾವು ಮಾಡ್ತೇವೆ. ಇದು ನಿಜವಾಗಿ ಶ್ರೇಷ್ಠ ದಾನ. ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಇದು ಕೊಡುವಂಥದ್ದು ಆಧ್ಯಾತ್ಮಿಕ ಜ್ಞಾನ. ಈಗ ಹೆಚ್ಚಿನವ್ರು ಹೇಳ್ತಾರೆ, ನೀವು ಪುಸ್ತಕ ವಿತರಣೆ ಮಾಡ್ತೀರಿ, ನಿಮ್ಮ ಬಿಸ್ನೆಸ್ ಮಾಡ್ತೀರಿ ಅಂತ. ಸರ್, ದಯವಿಟ್ಟು ನಮ್ಮ ಈ ಪುಸ್ತಕದ ಪಬ್ಲಿಕೇಶನ್ ಕಾಸ್ಟಿಗೆ 400 ರೂಪಾಯಿ ಉಂಟು. ನಾವು ಕೊಡುವಂಥದ್ದು 300 ರೂಪಾಯಿ ಭಗವದ್ಗೀತಾ. ಹಾಗಾಗಿ ನಾವು ಪ್ರಾಫಿಟ್ ಮಾಡುವಂಥದ್ದಲ್ಲ. ಆದರೆ ಪ್ರಭುಪಾದ ಅಂತ ಹೇಳಿದ್ದಾರೆ ಅಂದರೆ, ಯಾರು ಪುಸ್ತಕ ವಿತರಣೆ ಮಾಡ್ತಾರೆ ಅವನಿಗೆ ನನ್ನ ವಿಶೇಷ ಅನುಗ್ರಹ ಉಂಟು. ನಮಗೆ ಪ್ರಭುಪಾದ ವಿಶೇಷ ಅನುಗ್ರಹ ಬೇಕು, ಹಾಗಾಗಿ ನಾವು ಮಾಡುವಂಥದ್ದು. ಹಾಗಾಗಿ ದಯವಿಟ್ಟು ಇದು ಅಂತ ತಿಳ್ಕೊಳ್ಳಿ. ನನ್ನ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈ 2015ರಲ್ಲಿ ಈ ದಸರಾ ಟೈಮಲ್ಲಿ ಈ 10 ದಿವಸ ನಾನು ಪುಸ್ತಕ ವಿತರಣೆ ಮಾಡ್ತಾ ಇದ್ದೆ. ಆಗ ಹೇಗೆಂದ್ರೆ, ಈ ಪುಸ್ತಕ ವಿತರಣೆ ಮಾಡುವಂಥದ್ದು ಎಂತ ಹೇಳೋದಂದ್ರೆ, ನಿಂತು ಹೀಗೆ ಮಾಡುವಂಥದ್ದು. ಅಂದ್ರೆ ಅದಕ್ಕೆ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ನೀವು ನಿಂತು ಭಗವತ ಹೇಳಿ ಆ ರೀತಿ ಮಾಡುವಂಥದ್ದು. ಹಾಗೆ ಎಂತಾಯ್ತು ಅಂದ್ರೆ, ಸಂಜೆ ಹೊತ್ತಿಗೆ ಒಬ್ರು PWD ಸೂಪರಿಂಟೆಂಡೆಂಟ್ ಬಂದರು. ನನಗೆ ಅವ್ರ ಪರಿಚಯ ಇತ್ತು, ಯಾಕಂದ್ರೆ ನಾನು ಜನ್ಮಾಷ್ಟಮಿಗೆ ನಾನು ಹೋಗಿದ್ದೆ. ಅವರು ಸ್ವಲ್ಪ ಡೊನೇಷನ್ ಕೂಡ ಕೊಟ್ಟಿದ್ದು. ಹಾಗೆ ಮೊದಲ ದಿವಸ ಯಾಕಂದ್ರೆ ಲೈನಲ್ಲಿ ಎಲ್ಲ ಈ ಬೆಲೂನ್ ಮಾರುವವರು ಮತ್ತೆ ಆಟದ ಗೊಂಬೆ ಮಾಡೋರು ಅವರಿದ್ರು, ನಾನು ಕೂಡ ಒಂದಿದ್ದೆ. 10 ಜನರಲ್ಲಿ 11 ನಾನು. ಹಾಗೆ ನಾನು ಅವ್ರಿಗೆ ಹರೇ ಕೃಷ್ಣ ಹೇಳಿದೆ. ಅವರೆಂತ ಹೇಳಿದ್ರು, ಅವರಿಗೆ ಪರಿಚಯ ಆಗಲಿಲ್ಲ. 2ನೇ ದಿವಸ ಕೂಡ ಹೇಳಿದೆ, ಅವ್ರಿಗೆ ಪರಿಚಯ ಆಗಲಿಲ್ಲ. ಮತ್ತೆ 3ನೇ ದಿವಸ ನಾನು ಹೇಳುವಾಗ ಬಂದು ನನ್ನ ಹತ್ರ ಬಂದು ಹೇಳಿದ್ರು, ಸಾರಿ, ನಾನು ಎಣಿಸಿದ್ದು ಅದೇ ಎಲ್ಲ ಬೆಲೂನ್ ಮಾಡ್ತಾರಲ್ಲ ಹಾಗೆ ನೀವಂತ ಗೊತ್ತಿರಲಿಲ್ಲ ಅಂತ ಹೇಳಿದೆ. ನಾನು ಹೇಳಿದೆ, ಚಿಂತೆ ಇಲ್ಲ, ನಿಮಗೆ ಅಂದರೆ ಸಾರಿ, ಬೇಜಾರು ಮಾಡಬೇಡಿ. ಅಲ್ಲ, ಇದು ನಿಮಗೆ ಅಂದರೆ ಎಂತ ಹೇಳೋದು, ನಾನು ಹೇಳಿದ್ರೆ ನಿಮಗೆ ಬೇಜಾರಾಗ. ನೋಡಿ, ಇಂಥದ್ದು ಹೇಳಬೇಕು. ಪ್ರಭುಪಾದ ಹೇಳಿದ್ದಾರೆ ನಮಗೆ, ಅಂದರೆ ಎಂತ ಹೇಳೋದು, ನಮಗೆ ಮಾನ ಬೇಡ, ನೀವು ಅಪಮಾನ ಎಷ್ಟು ಕೂಡ ಮಾಡಿ, ಇದರಿಂದ ನಾವು ಭಕ್ತಿಯಲ್ಲಿ ಮುಂದೆ ಬರುವಂಥದ್ದು. ಹಾಗಾಗಿ ಇಂಥದ್ದಲ್ಲಿ ನಮಗೆ ಏಟು ಸಿಗ್ಬೇಕಂತ ಹೇಳಿದೆ. ಪ್ರಭುಪಾದ ಕೂಡ ಹೇಳಿದ್ದಾರೆ ಅಂತ ಹೇಳಿದೆ. ಮತ್ತೆ ಅವ್ರು ಹೇಳಿದ್ರು, ನೀವು ಯಾಕೆ ಪುಸ್ತಕ ವಿತರಣೆ ಮಾಡ್ತಾ ಇದ್ದೀರಿ? ನಾನು ಹೇಳಿದೆ, ಪ್ರಭುಪಾದಿಗೆ ಇಷ್ಟ. ಪ್ರಭುಪಾದ ಹೇಳಿದ್ದಾರೆ, ಪುಸ್ತಕ ವಿತರಣೆ ಮಾಡೋದ್ರಿಂದ ನಾನು ವಿಶೇಷ ಅನುಭವ ಕೊಡ್ತೇನೆ ಅಂತ. ಎಸ್, ಹಾಗಾದ್ರೆ ನಾಳೆ 1 ಬಾಕ್ಸ್ ನನ್ನ ಇಲ್ಲಿ ಆಫೀಸ್ಗೆ ತಂದು ಕೊಡಿ ಅಂತ. ಮತ್ತೆ ತಂದುಕೊಟ್ಟೆ, ಹಣ ಕೊಟ್ಟರು. ನಾನು ಹೇಳಿದೆ, ನೀವೆಂತ, ನಾನು ಎಲ್ಲ ಬಂದವರಿಗೆ ಫ್ರೀ ಕೊಡ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನೋಡಿ, ಜನರಿಗೆ ಗೊತ್ತಾದ್ರೆ ಜನರು ಇದಕ್ಕೆ ಸಹಾಯ ಮಾಡ್ತಾರೆ. ಅದು ಜನರಿಗೆ ಗೊತ್ತಿಲ್ಲ ವಿಷಯ ಅಂತ. ಅದು ಗೊತ್ತಾಗುವ ಕೆಲಸ ನಮ್ದು. ನಾವು ಅದರ ಅವರಿಗೆ ಮನವರಿಕೆ ಮಾಡಬೇಕು. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಅಂದ್ರೆ ನೋಡಿ, ಇಲ್ಲಿ ಕೊಡ್ತಾ ಇದ್ದಾನೆ, ಸೆಲ್ಫಿ ತೆಗಿತಾ ಇದ್ದಾನೆ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದ ಗೌರವವಿಲ್ಲದೆ ಕೊಟ್ಟ ದಾನವು ತಾಮಸ ದಾನ ಎಂದು ಕರೆಯುತ್ತಾರೆ. ನೋಡಿ, ಹೆಲ್ಪ್, ಐ ನೀಡ್ ಮನಿ ಫಾರ್ ವೀಡ್ ಅಂದ್ರೆ ಗಾಂಜಾ. ಈಗ ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಪಕ್ಕದಲ್ಲಿ ಡೈಲಿ ಒಂದು 5-10 ಜನ ಇರ್ತಾರೆ. ಅವರೆಂತ ಅಂದ್ರೆ ಬಂದವ್ರ ಹತ್ರ ಹಣ ಕೇಳೋದು, 20 ಕೊಡು 50 ಕೊಡು, ಮತ್ತೆ ಅದನ್ನು ಹೋಗಿ ಕುಡಿಯುವಂಥದ್ದು. ಕೆಲವರು ಅದಕ್ಕೆ ಕೊಡುವವರು ಇದ್ದಾರೆ, ಪಾಪ ಇರಲಿ ಮಾರ ಅಂತ. ಆದ್ರೆ ಅದು ತಾಮಸಿಕ ದಾನ ಅಂತೆ. ಸೃಷ್ಟಿಯಾದ ಕಾಲದಿಂದ ಓಂ ತತ್ ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸೂತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗೆ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಾರೆ.
ಓಂ ಹರಿ ಓಂ ತತ್ಸತ್. ಈಗ ಅದನ್ನು ತಿಳಿಯುವ. ಆದ್ದರಿಂದ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ ದಾನ ಮತ್ತು ತಪಸ್ಸುಗಳ ಆಚರಣೆ ಕೈಗೊಳ್ಳುವ ಆಧ್ಯಾತ್ಮಿಕವಾದಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸ್ತಾರೆ. ಅಂದರೆ ಓಮಿಂದ ಎಲ್ಲವೂ ಸ್ಟಾರ್ಟ್ ಆಗೋದು. ಓಂ ಇತಿ ಏತದ್ ಬ್ರಹ್ಮಣೇ ನೇದಿಷ್ಟಂ ನಾಮ ಋಗ್ವೇದ. ಓಂ ಎಂದರೆ ವಿಷ್ಣು. ನೋಡಿ, ಓಂ ಎಂದರೆ ವಿಷ್ಣು. ಓಂ ಅನ್ನು ವೇದ ಮಂತ್ರಗಳ ಶುರುವಿಗೆ ಸೇರಿಸಲಾಗುತ್ತದೆ. ಇದು ಮಂತ್ರಗಳ ಪರಮೋಚ್ಚ ಗುರಿಯನ್ನು ಸೂಚಿಸುತ್ತದೆ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ ತಪಸ್ಸು ಮತ್ತು ದಾನಗಳು ಮಾಡಬೇಕು. ಇಂಥ ಆಧ್ಯಾತ್ಮಿಕ ಕರ್ಮಗಳು ಉದ್ದೇಶ ಮೋಕ್ಷವನ್ನು ಪಡೆಯುವುದು. ತತ್ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಮಾಡುವ ಕೆಲಸಕ್ಕೆ ತತ್ ಅಂತ ಹೆಸರು. ತತ್ವಮಸಿ ಛಂದೋಗ್ಯ ಉಪನಿಷತ್. ತತ್ ಮುಕ್ತಿಗೆ ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕ ಆಗಿದೆ. ಈ ಕರ್ಮಗಳು ಲೌಕಿಕ ಲಾಭಗಳನ್ನು ಬಯಸದೆ ಸಾಧಕನಿಂದ ಮಾಡಲ್ಪಡುತ್ತದೆ. ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ, ಅದನ್ನು ಸತ್. ನೋಡಿ, ಪರಿಪೂರ್ಣ ಸತ್ಯ, ಅದಕ್ಕೆ ಸತ್ ಅಂತ ಹೆಸರು ಎನ್ನುವ ಪದವು ಸೂಚಿಸುತ್ತದೆ. ಇಂಥ ಯಜ್ಞಗಳನ್ನು ಮಾಡುವಾತನು ಮತ್ತು ಪರಮಪುರುಷನ ಸುಪ್ರಜೆಯಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಸತ್ ಏವ ಸೌಮ್ಯ ಛಂದೋಗ್ಯ ಉಪನಿಷತ್. ಸತ್ ಪೂರ್ಣ ಆಧ್ಯಾತ್ಮ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಈ ಕಾರ್ಯದಲ್ಲಿ ಕರ್ಮಿಯು ನಿತ್ಯನಾಗುತ್ತಾನೆ. ಈ ಕರ್ಮಗಳು ನಿತ್ಯತೆಯನ್ನು ಸೂಚಿಸುತ್ತದೆ ಹಾಗೂ ಇದರ ಫಲವು ನಿತ್ಯತೆಯನ್ನು ಸೂಚಿಸುತ್ತದೆ. ಅರ್ಜುನನೇ, ಪರಮಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ. ನೋಡಿ, ಅಸತ್ ಅಂದ್ರೆ, ಸತ್ ಅಂದ್ರೆ ಕೃಷ್ಣನಿಗೆ ರಿಲೇಟೆಡ್ ಕೆಲಸ, ಅಸತ್ ಅಂದ್ರೆ ಯಾವುದು ಕೃಷ್ಣ ರಿಲೇಟೆಡ್ ಇಲ್ಲ, ಅದಕ್ಕೆ ಅಸತ್. ಅಸತ್ ಸಂಗತ್ಯಾಗ ಎ ವೈಷ್ಣವ ಠಾಕೂರ. ಎಸ್. ಅನಧಿಕೃತ ಆರಾಧನೆ ಬಗ್ಗೆ ಅರ್ಜುನರ ವಿಚಾರಣೆ. ಎ ಶಾಸ್ತ್ರವಿಧಿ ಮುತ್ಸೃಜ್ಯ. ಭಗವಾನ್ ಕೃಷ್ಣ ಉತ್ತರ 3 ವಿಧಾನಗಳು ಒಬ್ಬರ ನಂಬಿಕೆ ಮತ್ತು ಆರಾಧನೆ ನಿರೋಧಿಸುತ್ತದೆ. ತ್ರಿವಿಧ ಬಹುಧಿ ಶ್ರದ್ಧಾ. 3 ವಿಧಾನ ಹಾರಗಳು ಆಯು ಸತ್ವ ಬಲಾರೋಗ್ಯ. ಯಜ್ಞ 3 ವಿಧಾನಗಳಿಗೆ ಅಫಲಂಕಾಕ್ಷೇಪೇರ್ ಯಜ್ಞೋ. 3 ರೀತಿಯ ತಪಸ್ಸು ಪೂಜಾನಾಂ ಶೌಚಂ ಆರ್ಜವಂ. 3 ವಿಧಾನ ತಪಸ್ಸು ಪಿದಯ ಕ್ರಿಯತೆ ತಪ. 3 ವಿಧಾನ ದಾನ ದೇಶಕಾಲೇಶ ಪಾತ್ರೇಶ. ಓಂ ತತ್ಸತ್. ಯಜ್ಞ ದಾನ ತಪಸ್ಸನ್ನು ಪರಮಪುರುಷನಿಗೆ ಅರ್ಪಿಸಬೇಕು. ಓಂ ತತ್ಸತ್ ಇದಿ ನಿರ್ದೇಶೋ. ಎಸ್, ಯಾವ್ದು ಪ್ರಶ್ನೆಯಲ್ಲಿ ಕೇಳ್ಬೋದು. ಎಸ್, ಜನಾರ್ದನ್ ಅವರೇ, ಹರೇ ಕೃಷ್ಣ, ಹೇಳಿ ಸರ್. ಹರಿ ಓಂ ಸ್ವಾಮೀಜಿ ಅವರೇ. ಹರಿ ಓಂ. ಮಾಂಸಾಹಾರ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀರಿ. ಬೇಡರ ಕಣ್ಣಪ್ಪ ಶಿವನಿಗೆ ಮಾಂಸವನ್ನು ನೈವೇದ್ಯ ಕೊಡ್ತಾರೆ, ಅವರಿಗೆ ಶಿವ ಪ್ರತ್ಯಕ್ಷರಾಗ್ತಾರೆ. ಆ ಕಥೆಯಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು? ನೋಡಿ, ಎಂತಂದ್ರೆ ಈ ತಾಮಸಿಕ ಪುರಾಣದಲ್ಲಿ ಮಾಂಸಾಹಾರ ಸೇವನೆ ಉಂಟು. ತಾಮಸಿಕ ಪುರಾಣದಲ್ಲಿ ಶಿವ, ರಾಜಸಿಕ ಪುರಾಣದಲ್ಲಿ ಬ್ರಹ್ಮ, ಸಾತ್ವಿಕ ಪುರಾಣದಲ್ಲಿ ವಿಷ್ಣು. ತಾಮಸಿಕ ಪುರಾಣದಲ್ಲಿ ಉಂಟು. ಆದ್ರೆ ಅದರಲ್ಲಿ ಉಂಟಂತ ಹೇಳಿ ನಾವು ಎಂತಂದ್ರೆ ಅದನ್ನು ಹೇಗೆ ಉಂಟು ನಾವು ಫಸ್ಟಿಗೆ ನೋಡ್ಬೇಕು. ತಾಮಸಿಕ ಪುರಾಣದಲ್ಲಿ ಇರುವಂತದ್ದು ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆ ದಿವಸ ಆ ದೇವಿ ಎದುರು ಬಲಿ ಕೊಡುವಂಥದ್ದು. ಬಲಿ ಕೊಡುವಾಗ ಎಂತ ಹೇಳುದಂದ್ರೆ, ನಾನು ಈ ಲೈಫಲ್ಲಿ ನಾನು ಕೊಲ್ತಾ ಇದ್ದೇನೆ, ನೆಕ್ಸ್ಟ್ ಲೈಫ್ ನೀನು ನನ್ನನ್ನು ಕೊಲ್ಬೋದು ಅಂತ ಹೇಳಿ ಬಲಿ ಕೊಟ್ಟು ಮತ್ತೆ ತಿನ್ನುವಂಥದ್ದು. ತಿಂಗಳಿಗೊಮ್ಮೆ ಮಾತ್ರ. ಹಾಗೆ ನಾವು ಮಾಡ್ತೀರಾ? ಯಾರಾದ್ರೂ ಮಾಡ್ತಾರಾ ಮಾಂಸಾಹಾರಿ ಸೇವನೆ ಮಾಡುವರು? ಶಾಸ್ತ್ರ ಇಲ್ಲ. ತಾಮಸಿಕ ಶಾಸ್ತ್ರದ ಪ್ರಕಾರ ಯಾರು ಹೋಗ್ತಾರಾ? ಇಲ್ಲ ಇಲ್ಲ. ಎಲ್ಲರೂ ಸ್ಲಾಟರ್ ಹೌಸ್ ತಂದು ತಿನ್ನುವಂಥದ್ದು. ಪ್ರಪೋಸ್ ಹೇಳ್ತಾರೆ, ಎಸ್, ತಿಂಗಳಿಗೊಮ್ಮೆ ಆ ರೀತಿ ತಿನ್ನು, ದೇವಿ ಎದುರು ಹೋಗಿ ಬಲಿ ಮಾಡಿ ತಿನ್ನು. ಶಾಸ್ತ್ರದಲ್ಲಿ ತಾಮಸಿಕ ಪುರಾಣದಲ್ಲಿ ಉಂಟು. ಆದ್ರೆ ಎಲ್ಲ ಟೈಮಲ್ಲಿ ತಿನ್ಲಿಕ್ಕೆ ತಿಂಗಳಿಗೊಮ್ಮೆ ಅಮಾವಾಸ್ಯೆ ದಿವಸ ಆಗ ತಿನ್ಬೋದು. ಆದ್ರೆ ಆ ರೀತಿ ಬಲಿ ಕೊಟ್ಟು ಈಗ ಪ್ರಾರ್ಥನೆ ಎಲ್ಲ ಉಂಟು, ಆ ಪ್ರಾರ್ಥನೆ ಮಾಡಿ ಮತ್ತೆ ತಿನ್ನುವಂಥದ್ದು. ಹಾಗಾಗಿ ನಾವು ನೋಡಿ, ಕಲಿಯುಗದಲ್ಲಿ ಜನರು ಎಂತ ಅಂದ್ರೆ, ಎಸ್, ಅಲ್ಲಿ ಉಂಟಂತೆ, ಅವ್ರು ಮಾಡಿದ್ದಾರೆ ಮತ್ತೆ ನಾವು ಅದನ್ನು ಮಾಡುದು. ಅವರು ಹೇಗೆ ಮಾಡಿದ್ದಾರೆ ಅದನ್ನು ನಾವು ಓದುದಿಲ್ಲ. ಎರಡನೇ ಸಂಶಯ, ಈ ದನದ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇದೆಲ್ಲ ಆನಿಮಲ್ ಪ್ರಾಡಕ್ಟ್ಸ್ ಅಲ್ವಾ? ಸಸ್ಯಾಹಾರ ಆಗುದಿಲ್ಲ, ಅದು ನಮಗೆ ಸೇವಿಸಬಹುದಾ? ಎಂತ ಆನಿಮಲ್ ಪ್ರಾಡಕ್ಟ್ಸ್? ಹಾಲು, ಬೆಣ್ಣೆ ಅದೆಲ್ಲ ಆನಿಮಲ್ ಪ್ರಾಡಕ್ಟ್ಸ್. ನಾವು ಕೂಡ ಆನಿಮಲ್ ಅಂತೆ, ನಾವು ಪಾಲಿಶ್ಡ್ ಆನಿಮಲ್ ಪ್ರಭಾತ್ ಹೇಳ್ತಾರೆ. ನೋಡಿ, ಹೇಗೆ ಅಂದ್ರೆ ನಾವು ಶಾಸ್ತ್ರದ ಪ್ರಕಾರ ಹೋಗ್ಬೇಕು. ಶಾಸ್ತ್ರದಲ್ಲಿ ಈಗ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಈ ಬ್ರಿಟಿಷರು 1857 ಭಾರತಕ್ಕೆ ಬರುವಾಗ, ಆಗ ಎಲ್ಲರ ಮನೆಯಲ್ಲಿ ಸೆಗಣಿಯನ್ನು ಗೋಡೆಗೆ ಹಾಕಿದ್ರಂತೆ, ಹೊರಗೆ ಗೋಡೆಗೆಲ್ಲ. ಅವರೆಂತ ಹೇಳಿದಂದ್ರೆ,
These bloody Indians, they don't have sense. They are using ಅಂದ್ರೆ ಈ ಕೌಡಂಗ್ ಅಂತ ಅನಿಮಲ್ ಶಿಟ್ ದೇ ಆರ್ ಯೂಸಿಂಗ್ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಆದರೆ ಭಾರತದಲ್ಲಿ ಇದು ಸನಾತನ ಕಾಲದಿಂದ ಉಂಟು, ಹಸು ಶ್ರೇಷ್ಠ ಅಂತ. ನಮ್ಗೆ ಯಾರ್ದು ಕೂಡ ಈ ಎಂತ ಹೇಳುದು ಸರ್ಟಿಫಿಕೇಟ್ ಬೇಡ. ಮತ್ತೆ 50 ವರ್ಷದ ನಂತರ ಇದೇ ಬ್ರಿಟಿಷರು ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ಹೇಳ್ತಾರೆ, ಅದೇ 1907 ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ಅವರು ಹೇಳುವಂಥದ್ದು ಕೌಡಂಗ್ ಈಸ್ ಪ್ಯೂರ್. ಅವ್ರದ್ದು ಹಣ ವೇಸ್ಟ್, ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್. ನಾವು ಭಾರತದವರು ಏನು ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ, ನಮ್ದು ಹಣ ಕೂಡ ವೇಸ್ಟ್ ಆಗಲಿಲ್ಲ, ಎನರ್ಜಿ ಕೂಡ ವೇಸ್ಟ್ ಆಗಲಿಲ್ಲ. ಶಾಸ್ತ್ರದಲ್ಲಿ ಉಂಟು, ನಾವು ಫಾಲೋ ಮಾಡುವಂಥದ್ದು. ಗೊತ್ತಾಯ್ತಾ? ಬ್ರಿಟಿಷರ್ಗೆ 50 ವರ್ಷ ನಂತರ ತಿಳಿಯುದು. ಪ್ರಭುಪಾದ ಹೇಳ್ತಾರೆ, ಯಾರು ಬುದ್ಧಿವಂತರು, ಬ್ರಿಟಿಷರ್ ಬುದ್ಧಿವಂತರಲ್ಲ, ಭಾರತೀಯರು ಬುದ್ಧಿವಂತರ? ಪ್ರಭುದಲ್ಲಿ ಕ್ವಶನ್ ಆಗ್ತಾರೆ, ನಿಮ್ಮ ಪ್ರಕಾರ ಯಾರು ಬುದ್ಧಿವಂತರು, ಬ್ರಿಟಿಷರ್ ಬುದ್ಧಿವಂತರ, ನಾವು ಬುದ್ಧಿವಂತರ? ಭಾರತದವರು. ಭಾರತದವರು ಬುದ್ಧಿವಂತ. ಯಾಕಂದ್ರೆ ಶಾಸ್ತ್ರದಲ್ಲಿ ಉಂಟು, ಅದನ್ನು ಅವರು ಫಾಲೋ ಮಾಡುವಂಥದ್ದು. ಹೌದು. ಎಸ್. ಇನ್ನೊಂದು ಪ್ರಶ್ನೆ ಸ್ವಾಮೀಜಿ ಅವರೇ, ದೇವಸ್ಥಾನದಲ್ಲಿ ಶಯನ ಪ್ರದಕ್ಷಿಣೆ ಮಾಡ್ತಾ ಇದ್ದಾರಲ್ಲ, ಅದು ತಾಮಸ ಗುಣ ಅಲ್ವಾ? ತಾಮಸ ಪೂಜೆ ಅಲ್ವಾ? ಶಯನ ನೆಲದಲ್ಲಿ ಉರುಳಿಕೊಂಡು ಉರುಳು ಸೇವೆ ಅಂತ ಹೇಳ್ತಾರೆ. ಉರುಳು ಸೇವೆ ನೋಡಿ, ದೇವರೆದುರು ಎಂತ ಮಾಡಿದ್ರು ಕೂಡ ಓಕೆ, ಆದ್ರೆ ನಿಮ್ದು ಇಂಟೆನ್ಷನ್ ಎಂತ ಇರ್ಬೇಕು. ನಿಮ್ದು ಆ ಶಯನ ಸೇವೆ ಮಾಡಿ ಎಂತಾದ್ರು ಭೌತಿಕ ನಿಮ್ದು ಲಾಭಕ್ಕೋಸ್ಕರ ನೀವು ಮಾಡೋದಾದ್ರೆ ಅದು ರಾಂಗ್. ಶಯನ ಸೇವೆ ಮಾಡಿ ಟೋಟಲ್ ಕೃಷ್ಣನಿಗೆ ಶರಣಾಗತಿ ಆದ್ರೆ ಇಟ್ಸ್ ಓಕೆ. ಗೊತ್ತಾಯ್ತಾ? ಪ್ರಭುಪಾದ ಹೇಳ್ತಾರೆ, ಎಲ್ಲದಕ್ಕೂ ಇಂಟೆನ್ಷನ್ ಇರಬೇಕು. ಅಂದ್ರೆ ಅದು ಮಾಡಿ ನನಗೆ ಎಂತ ಸಿಗ್ಬೇಕು ಅಂದ್ರೆ ನಾನು ಟೋಟಲ್ ಶರಣ ಕೃಷ್ಣ. ಹೇಗೆಂದ್ರೆ ಶುದ್ಧ ಭಕ್ತಿ, ಈಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಚೈತನ್ಯ ಮಹಾಪ್ರಭು, ನಾನು ಸತ್ತ ಮೇಲೆ ನನ್ನ ಹೆಣವನ್ನು ಎಳೆದುಕೊಂಡು ಹೋಗಿ ಆ ಜಗನ್ನಾಥಪುರಿಯಲ್ಲಿ ಬೀಚ್ ಉಂಟು, ಅಲ್ಲಿ ಹೋಗಿ ನನ್ನನ್ನು ಬಿಸಾಡಿ. ನಾನು ಅಂದ್ರೆ ನಾಲಾಯಕ, ನಾನು ತುಂಬಾ ನೀಚ, ನನ್ನ ಹೆಣವನ್ನು ಎಳೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಅದು ಓಕೆ, ಆ ಭಾವ ಓಕೆ. ಹಾಗೆ ನೀವು ಅಲ್ಲಿ ಮಡಸ್ನಾನ ಮಾಡುವಾಗ ಎಂತ ಅಂದ್ರೆ ನಿಮ್ಮ ಆ ಭಾವದಲ್ಲಿ ನಾನು ತುಂಬಾ ತಪ್ಪಾಗಿದೆ ಕೃಷ್ಣ, ನನ್ನನ್ನು ಕ್ಷಮಿಸು ಅಂತ ಹೇಳಿ ಆ ಭಾವದಲ್ಲಿ ಮಾಡಿದ್ರೆ ಓಕೆ. ಆದ್ರೆ ನಮ್ಮ ಇಂಟೆನ್ಷನ್ ಅಂದ್ರೆ ಅದನ್ನು ಮಾಡಿ ನನಗೆ ಈ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಅದಾಗಬೇಕು, ಅದು ರಾಂಗ್. ಗೊತ್ತಾಯ್ತು? ಧನ್ಯವಾದಗಳು ಸ್ವಾಮಿ. ಧನ್ಯವಾದ. ಎಸ್ ಎಲ್ ವಿ ಬಾಲಕೃಷ್ಣನ್. ಹರೇ ಕೃಷ್ಣ. ಹೇಳಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಈಗ ತಾವ್ ಹೇಳ್ತಾ ಒಂದು ಮಾತು ಹೇಳಿದ್ರಿ, ಅದು ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಅಂದ್ರೆ ಪುಸ್ತಕದ ದಾನ ಮಾಡೋದನ್ನ ಕುರಿತು ಮಾತಾಡಿದ್ರಿ ಪ್ರಭುಜಿ. ಅದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ನಾವು ಕೂಡ ಮಾಡಬಹುದು ಅಂತನಾ ಗುರುಜಿ? ಹೇಗೆ? ನೀವು ಕೂಡ ಮಾಡಬಹುದು. ಎಂತ ಗೊತ್ತುಂಟಾ, ಈಗ ನೀವು ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಈಗ ನಾನ್ ನಿಮ್ಗೆ ಒಂದು ಪುಸ್ತಕ ಕೊಟ್ಟೆ, ಭಗವದ್ಗೀತೆ ಯಥಾರೂಪ. ಓಕೆ. ಅಲ್ಲಿ ನನ್ನ ಕ್ರೆಡಿಟ್ ಕೂಡ ಬರ್ತದೆ. ಅಲ್ಲಿ ಕೃಷ್ಣ ಎಂತ ಮಾಡ್ತಾನೆ, ನನಗೆ ಅಲ್ಲಿ ಅಕೌಂಟ್ ಅಲ್ಲಿ ಕೃಷ್ಣ ಅಲ್ಲಿ ರೈಟ್ ಆಗ್ತಾನೆ. ಯಾಕೆ ನಾನು ನಿಮ್ಗೆ ಪುಸ್ತಕ ಕೊಟ್ಟೆ, ಅದರಿಂದ ನಿಮ್ಗೆ ಕೂಡ ಪ್ರಯೋಜನ ಉಂಟು. ಗೊತ್ತಾಯ್ತಾ? ದಾನ ಅಂದ್ರೆ ಬೋತ್ ಸೈಡ್ ದೇರ್ ಶುಡ್ ಬಿ ಪ್ರಾಫಿಟ್. ಅಂದ್ರೆ ಪ್ರಾಫಿಟ್ ಅಂದ್ರೆ ಮೆಟೀರಿಯಲ್ ಪ್ರಾಫಿಟ್ ಅಲ್ಲ, ದೇರ್ ಶುಡ್ ಬಿ ಸಮ್ ಸ್ಪಿರಿಚುವಲ್ ಪ್ರಾಫಿಟ್. ಇಬ್ಬರಿಗೂ ಕೂಡ ಅದರಲ್ಲಿ ಪ್ರಯೋಜನ ಉಂಟು. ಗೊತ್ತಾಯ್ತಾ? ಈಗ ಜನರೆಲ್ಲ ದಾನ ಮಾಡೋರು ಎಂತ ಮಾಡುದು, ಯಾಕೆ ಮಾಡುದು? ಅವರಿಗೆ ಪುಣ್ಯ ಗಳಿಸ್ಬೇಕಂತ. ತಿನ್ನುವವನಿಗೆ ಕೂಡ ಎಂತಾಗ್ತದೆ, ಎಂತಾದ್ರು ಊಟ ಕೊಡ್ತಾರೆ, ತಿನ್ನುವವನಿಗೆ ಕೂಡ ಅದು ಹಸಿವು ಇದಾಗ್ತದೆ. ಗೊತ್ತಾಯ್ತಾ? ಅವನಿಗೆ ಕೂಡ ಲಾಭ ಆಗ್ತದೆ, ಇವನಿಗೆ ಎಂತಂದ್ರೆ ಪುಣ್ಯ ಗಳಿಸ್ತಾನೆ. ಅದೇ ರೀತಿ ಇದು ಪಾಪ ಪುಣ್ಯದ ಲೆವೆಲ್ ಅಲ್ಲ, ಇದು ಟೋಟಲಿ ದಿವ್ಯವಾದ ಟ್ರಾನ್ಸೆಂಡೆಂಟಲ್ ಆಧ್ಯಾತ್ಮಿಕ. ಇದಕ್ಕೆ ಅಕೌಂಟ್ಸೇ ಬೇರೆ, ಕೃಷ್ಣನ ಲೆಜ್ಜರೇ ಬೇರೆ. ಅಲ್ಲಿ ಕೃಷ್ಣನ ಲೆಜ್ಜರ್ ಅಲ್ಲಿ ಅದು ಆಡ್ ಆಗ್ತದೆ. ಎಸ್, ತಿಳಿದ ಮಾತಾಜಿ? ಪ್ರಭುಜಿ, ಅಂದ್ರೆ ಭಗವದ್ಗೀತೆ ಪುಸ್ತಕನ ನಾವು ಯಾವಾಗ ಬೇಕಾದ್ರೂ ಎಲ್ ಬೇಕಾದ್ರೂ ಮನೇಲಿ ಕೂಡ ಪೂಜೆ ಮಾಡಿ ನಾವು ಕೊಡಬಹುದಾ? ಪೂಜೆ ಮಾಡಿ ಕೊಡ್ಬೋದು. ಅಲ್ಲ, ನೀವೆಂತ ನೋಡಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಎಂತ ಅಂದ್ರೆ ಈ ಪುಸ್ತಕ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಆದ್ರೆ ಈ ಸರಿಯಾದ ಸಂಪ್ರದಾಯದಲ್ಲಿ ಬಂದ ಪುಸ್ತಕ ಕೊಡ್ಬೇಕು. ನೀವು ಎಂತ ಅಂದ್ರೆ ಈ ಕೆಲವರು ಕೂಡ ಕೊಡ್ತಾರೆ ಎಲ್ಲ ಪುಸ್ತಕ ಭಗವದ್ಗೀತೆ, ಅಲ್ಲಿ ಸಂಪ್ರದಾಯ ಇಲ್ಲ. ಹಾಗೆಂತ ಆಗ್ತದೆ, ಅವ ಓದಿದವ ಅದರಲ್ಲಿ ಮಿಸ್ಇಂಟರ್ಪ್ರಿಟೇಷನ್ ಇರ್ತದೆ. ಈಗ ಹೆಚ್ಚಿನ ಪುಸ್ತಕ ಒಟ್ಟಿಗೆ 600 ವರ್ಷನ್ ಉಂಟು ಭಗವದ್ಗೀತೆ.
590 ಪುಸ್ತಕ ಎಂತ ಅಂದ್ರೆ ಸಂಪ್ರದಾಯ ಇಲ್ಲದ ಪುಸ್ತಕ. ಅದರಲ್ಲಿ ಭಾವಾರ್ಥದಲ್ಲಿ ಅವರ ಅಭಿಪ್ರಾಯ ಉಂಟು, ಕೃಷ್ಣನ ಅಭಿಪ್ರಾಯ ಇಲ್ಲ. ಅಂತ ಪುಸ್ತಕ ಕೊಟ್ರೆ ಏನು ಪ್ರಯೋಜನ ಇಲ್ಲ. ಸರಿ, ಸಂಪ್ರದಾಯದ ಬಂದ ಪುಸ್ತಕ ಕೊಟ್ರೆ ಅಲ್ಲಿ ನಿಮ್ಗೆ ಎಂತ ಆಗ್ತದೆ, ಅವ ಓದಿದ ಮೇಲೆ ಅವ ಕೃಷ್ಣ ಪ್ರಜ್ಞೆ ಆದ್ರೆ ನಿಮ್ಗೆ ಅದರ ರಿಟರ್ನ್ ಸಿಗ್ತದೆ. ಓಕೆ ಪ್ರಭುಜಿ, ಇಷ್ಟೇ ಕೊಡ್ಬೇಕು ಅಂತ ಏನಾದ್ರು ಇದೆಯಾ? ಹಾಗೇನಿಲ್ಲ. ಇಲ್ಲ ಇಲ್ಲ ಇಲ್ಲ. ಓಕೆ ಗುರುಜಿ, ಧನ್ಯವಾದ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್. ವೈನವಿ, ಹರೇ ಕೃಷ್ಣ. ವೈನವಿ ಒಂದ್ ನಿಮಿಷ. ವೈನವಿ ಒಂದ್ ನಿಮಿಷ. ಎಸ್, ವೈನವಿ ಹೇಳಿ. ಲೇಟ್ ಬಂದ್ಲು ನೋಡು. ನಾಳೆ ದೊಡ್ಡ ಅಧ್ಯಾಯ, ನಾಳೆ ಸ್ವಲ್ಪ ಬೇಗ ಬರಬೇಕು. ವೈನವಿ ಇಲ್ವಾ? ಎಸ್, ವೈನವಿ. ಎಸ್, ಅನ್ಮ್ಯೂಟ್ ಮಾಡು ವೈನವಿ. ಹರೇ ಕೃಷ್ಣ. ಹರೇ ಕೃಷ್ಣ ಪೂಜೆ. ಹೇಳು. ಕ್ಷಮಿಸಿ ಪ್ರಭು, 5 ನಿಮಿಷ ತಡವ. 5 ನಿಮಿಷ ಅಂತ ಜಾಸ್ತಿ ಆಗಿದೆ ತಡವು ನೀನು ಬಂದ ಬರುವಾಗ. ಎಸ್, ನಾವು ಕಾದೇವು, 10 ನಿಮಿಷ ಕಾದೇವು ನಾವು. ಎಸ್, ಓಕೆ, ಹೇಳು. ಸಪ್ತದಶೋಧ್ಯಾಯ ಶತಾತ್ರಯಿ ಭಾಗಯೋಗ ಭಾವಾರ್ಥ. Choosing right over the pleasant is a sign of power. ಅಂದ್ರೆ ಅಷ್ಟದಕ್ಕೆ ಮಿಗಿಲಾಗಿ ಉತ್ತಮವಾದ ಆಯ್ಕೆಯು ಶಕ್ತಿಯ ಸಂಕೇತವಾಗಿದೆ. ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಸಪ್ತದಶೋಧ್ಯಾಯ ಶ್ರದ್ಧಾತ್ರಯ ವಿಭಾಗಯೋಗ. ಅರ್ಜುನ ಉವಾಚ ಯೇ ಶಾಸ್ತ್ರವಿಮುತ್ಸೃಜ ಯಜಂತಿ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕೃಷ್ಣ ಸತ್ವಮಹೋ ರಜಸ್ತಮಃ. ಶ್ರೀ ಭಗವಾನುವಾಚ ತ್ರಿಧಾಪತಿ ದೇಹಿನಾಂ ಸ್ವಭಾಜ ಸಾತ್ವಿರಸಿ ಚೈವ ತಾಸೀತಾಂಶೋ ಸತ್ವರೂಪ ಸರ್ವಸ್ಯ ಶ್ರದ್ಧಾ ಭವಿ ಭಾರತ. ಶ್ರದ್ಧಯೋಯಂ ಪುನಃ ಯೋ ಯಶ್ರದ್ಧಸೇವ ಯಜತೆ ಸಾತ್ವಿಕಾ ದೇವಾನ್ಯಕ್ಷರಕ್ಷಾಂಸಿ ರಾಜಸಾ ಪ್ರೇತಾನ್ ಭೂತಗ್ರಹಂ ಶಾನ್ಯೇ ಯಜನೆ ತಾಮಸ ಜನಾಃ. ಅಶಾಸ್ತ್ರವಿಹಿಂ ಘೋರಂ ತಪ್ಯತೆ ತಪೋನಃ ದವಾಂಕಾಸಯುಕ್ತಾಃ ಕಾಮರಾಫಲಾನ್ವಿತಾಃ ಕರ್ಷಯन्तಃ ಶ್ರೀರಥಂ ಭೂತಗ್ರಾಮರೇತಸಃ ಮಾಂ ವಿದ್ವಂತಃ ಶರೀರಸಂ ತಾನ್ ವಿದ್ಯಾಸುರಶ್ಚಯನ್ ಆಹಾರಸ್ಪಿ ಸ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ಪಸ್ಥತಾನ್ ತೇಷಾಮೇಧಮಂಶು ಆಯುಸ್ಸರ್ವಭಲಾರೋಗ್ಯ ಸುಖೀತಿ ವರ್ಧನಾಃ. ರಸಸ್ನಿಗ್ಧತಿರಹೃತ್ಯಾಃ ಆಹಾರಸಾತ್ವಿಕಾ ಪ್ರಿಯಾಃ ಕಟ್ವಂ ಲವಣಾತ್ಯುಷ್ಣತೀಕ್ಷರುವಿದಾಹಿನಃ ಆಹಾರಸಸ್ಯೇಷಾರಸಂ ಪರಿಚಿತಂ ಉಚ್ಛಿಷ್ಮಪಿ ಚ ಮೇಧ್ಯಂ ಭೋಜನಂ ಚಾಮಸ್ಪ್ರಿಯಂ ಅಫಲಾಕಶಿಭೆಯಜ್ಞ ವಿದೃಷ್ಟೋ ಯೈರ್ದತೆ ಯಶ್ವ್ಯಮೇರತಿ ಮನಃ ಸಮಾಧಾಯ ಸಾತ್ವಿಕಃ ಅಭಿಸಂಧಾಯ ಫಲಂದಭಾರಮಪಿ ಚೈವಯತ್ ಇದ್ದೇರತ ಶ್ರೇಷ್ಠ ತಮಜ್ಞಂ ವಿಧಿರಾಜಸ್ ವಿಧಿಹೀನಂ ರಹಿತಂ ಅದಕ್ಷಣಂ ಶ್ರದ್ಧಾರಹಿತಂ ಯಜ್ಞಂ ತಾಸಪರಕ್ಷತೆ ಗುರುಡಗ್ನಂ ಶೋಷಮಾಜ ಬ್ರಹ್ಮಚರ್ಯಹಿಂ ಶಾರೀರಂ ತಪುಚ್ಯತೆ ಸತ್ಯಂ ನಿಯತಂ ಶ್ರೇಯ ಸ್ವಾಧ್ಯಾಯಸನ್ನಂ ಚೈವಾಗ್ಗಂ ಪಕ್ಷೇ ಮನಃಪ್ರಸಾದ ಸೌಮ್ಯತ್ವಂ ಮೌನಮವಿದ್ಯಃ ಭಾಸಂಶುದ್ಧಿತ್ಯೇತತ್ ಮಾನಸಕ್ಷ್ಯತೆ ತಪ್ತತ್ರಿವಿಧನರಿಃ ಅಫಲಕಾಂಕ್ಷಿರ್ಯುಕ್ತೈಃ ಅಧಿಕಮರಕ್ಷತೆ ಸತ್ಕಾರಾನ ಪೂಜಾರ್ಥಂ ತಪದಮೇನ ಯತ್ ಕ್ರಿಯೇತ ಪ್ರೋಕ್ತಂ ರಾಜಸಂ ಶತ್ರುವಂ
गहिनानु पीडया वियते स्वहाभ्यस्योत्साहनार्थं तत्तामसदाकृतं दातव्यमित्यदादिने देशे काले छात्रे दानमात्विकं स्वं यत्तु प्रतिपकरार्थं लम्बति च वा पुनः दीये च परिक्लिष्टं दानं असत्कृतम् ॐ तत्स्मृतः ब्राह्मणस्य न वेदाश्च यज्ञश्च विहिता पुरा तस्मादोऽप्युदाहृत्य यज्ञदानपः प्रियाः प्रवर्तन्ते विहानोक्तः सततं ब्रह्मवादिनां तदित्यनभिसन्धाय फलं यज्ञतपः प्रियाः दानक्रियश्च विधाः क्रियन्ते मोक्षकाङ्क्षिभिः सद्भावे साधुभावे च सदित्येतत् प्रयुज्यते प्रशस्ते कर्मणि तथा सच्छब्दः पार्थयते यज्ञे प्रसिदाने च सिद्धिः सदिति चोच्यते कर्म चैव दक्षीयं सदित्येवाभिधीयते अश्रद्धया दत्तं तपस्तप्तं कृतं च यत् असदित्युच्यते पाठनश्च तत्प्रेत्यनो इह ॐ तत्सु उपनिषत्सु योगशास्त्रे श्रीकृष्णार्जुनसंवादे श्रद्धात्रयविभागयोगो नाम सप्तदशोऽध्यायः। हरि ओम श्री गुरुभ्यो नमः। हरि ओम सर्वं श्री कृष्णार्पणमस्तु। जय श्री कृष्ण। मेरे सदा ಇಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಓಂ ತತ್ಸತ್ ಮಂತ್ರದ ಮಹತ್ವವನ್ನು ಹೇಳುತ್ತಾರೆ. ಇದರ ಅರ್ಥ ಮೇರು ಸತ್ಯ ಎಂದು. ಓಂ ನಾಮದಿಂದಲೇ ಸತ್ಕಾರ್ಯಗಳು ಆರಂಭಿಸಬೇಕು. ಯಜ್ಞ ದಾನ ಹಾಗೂ ತಪಸ್ಸುಗಳೇ ಸತ್ಕಾರ್ಯಗಳು ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು 17ನೇ ಅಧ್ಯಾಯ ಶತಾತ್ರಯ ವಿಭಾಗ ಯುಗದಲ್ಲಿ ವಿವರಿಸಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಜಯ ರಾಧ ಗೋವಿಂದ ರಾಧಾ ಗೋವಿಂದ ರಾಧೆ ಜಯ ಗೌರ ನಿತಾಯ್ ಗೌರ ನಿತಾಯ್ ಗೌರ ನಿತಾಯ್ ಜಯ ಗೌರ ನಿತಾಯ್ ಜಯ ಜಯ ಪ್ರಭುಪಾದ್ ಪ್ರಭುಪಾದ್ ಜಯ ಜಯ ಪ್ರಭುಪಾದ್ निताय गौर हरि बोल हरि बोल निताय गौर हरि बोल। जय श्री कृष्ण। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। हरे कृष्ण। अज्ञानतिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। हरे कृष्ण प्रभु। हरे कृष्ण ಧನ್ಯವಾದ. ಓಕೆ, ಬೇರೆ ಯಾರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಚಾಟ್ ಅಲ್ಲಿ ಪ್ರಶ್ನೆ ಉಂಟಾ ಮಾತಾಜಿ? ಸರಿತಾ ಮಾತಾಜಿ? ಒಂದು ನಿಮಿಷ ಪ್ರಭು. ಚಾಟ್ ಅಲ್ಲಿ ಪ್ರಶ್ನೆ ಉಂಟಾ? ಒಂದು ಪ್ರಶ್ನೆ ಇದೆ. ಎಂತ ಪ್ರಶ್ನೆ? ಇದು ಅವ್ರ ಅನಿಸಿಕೆನ ಗೊತ್ತಿಲ್ಲ. ವೈ ವಿ ಹ್ಯೂಮನ್ಸ್ ಆಲ್ವೇಸ್ ಟೆಸ್ಟ್ ಗಾಡ್ ಅಬೌಟ್ ಹಿಸ್ ಎಕ್ಸಿಸ್ಟೆನ್ಸ್. If we get good result, we say God is there. If he is not there, if he does not exist. If not, he does not exist. Because we are always in behind of some material needs. So we are like this. ಹೇಗಂದ್ರೆ ನಾವು ಭೌತಿಕ ನಮ್ದು ಇಚ್ಛೆ ಅದು ಸಿಗ್ಬೇಕು ಇದು ಬೇಕು, ಅದಕ್ಕೆ ನಮ್ಮ ಇದು. ನಾವು ದೇವರನ್ನು ಭೌತಿಕ ಇಚ್ಛೆಗೆ ತರಬಾರ್ದು.
ಅದು ಪ್ರಭುಪಾದ ಹೇಳ್ತಾರೆ, ಕಷ್ಟವೇ ಕೇಳದೆ ಬರ್ತದೆ, ಸುಖವು ಕೂಡ ಕೇಳದೆ ಬರ್ತದೆ. ಅದಕ್ಕೆ ನಾವು ನಮ್ಮ ಯೂಸ್ ಮಾಡಬಾರ್ದು. ಆದರೆ ದೇವರನ್ನು ನಾವು ಹೇಗೆ ಇದು ಮಾಡ್ಬೇಕಂದ್ರೆ, ದೇವರೊಟ್ಟಿಗೆ ನಮ್ದು ಆ ಸನಾತನ ರಿಲೇಷನ್, ಇಟರ್ನಲ್ ರಿಲೇಷನ್ ಉಂಟು, ಅದನ್ನು ನಾವು ಮರುಜೀವಿಗೊಳಿಸಬೇಕು. ಹೇಗೆಂದ್ರೆ ನಮ್ಮ ಲಾಭಕ್ಕೋಸ್ಕರ, ಹೇಗೆಂದ್ರೆ ನಮ್ಗೆ ಎಂತಾದ್ರೂ ಸಿಕ್ತು ಆಗ ನಾನು ದೇವರನ್ನು ಪೂಜಿಸ್ತೇನೆ, ಸಿಗದಿದ್ರೆ ನಾನು ಎಥಿಸ್ಟ್ ಆಗ್ತೇನೆ, ಈ ರೀತಿ ಇದು ತಪ್ಪು. ಟೋಟಲ್ ಹೇಗಂದ್ರೆ ಕೃಷ್ಣ ಯಾವಾಗ್ಲೂ ಇದ್ದಾನೆ, ಆದ್ರೆ ನಮ್ಗೆ ಆ ಪ್ರಜ್ಞೆ ಇಲ್ಲ ಅಷ್ಟೇ. ಪ್ರಭುಜಿ ಇನ್ನೊಂದು ಪ್ರಶ್ನೆ ಇತ್ತು. ನಾವು ಕೃಷ್ಣನ ಜಪ ಮಾತ್ರ ಮಾಡಬೇಕೇ ಅಥವಾ ಕೃಷ್ಣನ ಅವತಾರದ ಯಾವುದಾದರೂ ಬೇರೆ ಅವತಾರದ ರೂಪದಲ್ಲಿ ಧ್ಯಾನ ಮಾಡಬಹುದೇ? ನೋಡಿ, ಈಗ 18 ದಿವಸದಲ್ಲಿ ಹೇಳಿದೆ ಅಂತ ನಾನು, ಜಪ ಮಾಡಿ ಅಂತ ಹೇಳಿದನ್ನು ಕೇಳಿ. ನಮ್ದು ಹೂವ ಬೇಡ ಅಲ್ಲಿ. ಜನರು ಇದೇ ಆಗುದು ಎಂತಂದ್ರೆ, ಜನರಿಗೆ ಹೇಳಿದ್ದು ಕೇಳುವುದಿಲ್ಲ, ಅವರು ಹೂವ ಸರ್ಕಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಚಾಟ್ ಅಲ್ಲಿ ಬೇರೆ ಯಾವುದಿಲ್ಲ ಪ್ರಭುಜಿ. ಈಗ ನಾವು ಹೇಳುವುದಂತಲ್ಲ, ಇದು ಬ್ರಹ್ಮನೇ ಹೇಳಿದ್ದಾನೆ ಕಲಿ ಸಂತೋಷಣ ಉಪನಿಷದಲ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶದ ನಾಮನಂ ಕಲಿ ಕಲ್ಮಶನಾಶನಂ ನಾಥಾ ಪರ್ವತರೋಪಾಯ ಸರ್ವವೇದ ಸಿದ್ಧಾಯತೆ. ಈ 16 ಮಂತ್ರಗಳು ಕಲಿಯುಗದ ಎಲ್ಲ ಕಲ್ಮಶ ನಾಶ ಮಾಡ್ತದೆ. ಬೇರೆ ಯಾವುದು ಉಪಾಯ ಇಲ್ಲ, ಬೇರೆ ಯಾವುದು ಉಪಾಯ ಇಲ್ಲ, ಎಲ್ಲ ವೇದಗಳನ್ನು ಹೇಳ್ತಾ ಉಂಟು. ಎಸ್, ಬ್ರಹ್ಮ ಅಷ್ಟು ಹೇಳಿದ ಮೇಲೆ ಅವು ಅಥಾರಿಟಿ, ನಾವು ಅಥಾರಿಟಿ ಅಲ್ಲ. ಹಾಗಾಗಿ ನಾವು ಬ್ರಹ್ಮನ ಪ್ರಕಾರ ಹೋಗ್ಬೇಕು. ಎಸ್, ಬೇರೆ ಯಾರ್ದು ವೇದ? ಎಸ್, ವೇದ ಅವರೇ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಗಳೇ, ನಮಸ್ತೆ. ಗುರುಗಳೇ, ನಾವು ಇದ್ರ ಬಗ್ಗೆ ಮಾತಾಡ್ತಿದ್ವಿ, ಆತ್ಮ ಸಂಯಮ ಬಗ್ಗೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಹಾಗೆ ಆತ್ಮ ಸಂಯಮನ ಹೇಗೆ ನಾವು ಪರ್ಸನಲಿ ಹೇಗೆ ಡೆವಲಪ್ ಮಾಡಬಹುದು ಅಂತ ದಯವಿಟ್ಟು. ಎಂತ ಹೇಳಿದೆ ನಾನು ನಿನ್ನೆ? ಆತ್ಮ ಸಂಯಮದ ಬಗ್ಗೆ ಸ್ವಲ್ಪ ಹೇಳ್ತಿದ್ರಿ, ನನ್ಗೆ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ. ಆತ್ಮ ಸಮಯ ಎಲ್ಲಿ ಬಂತು? ಆತ್ಮ ಸಮಯ ಮೊನ್ನೆ ಚಾಪ್ಟರ್ 16 ಅಲ್ಲಿ ಬರುತ್ತಲ್ಲ, ನಾವು ಯಾವಾಗ್ಲೂ ತಪ್ಪು ಹುಡುಕೋದು ಹೆಚ್ಚು, ಅಭಯ, ಅದು ಕ್ಯಾರೆಕ್ಟರ್ಸ್ ನಾವು ಡೆವಲಪ್ ಮಾಡ್ಕೊಂಡು, ಅದೇ ಕೃಷ್ಣಲ್ಲಿ 65 ಕ್ಯಾರೆಕ್ಟರ್ಸ್ ಇರುತ್ತೆ, ಬ್ರಹ್ಮನಲ್ಲಿ 50 ಕ್ಯಾರೆಕ್ಟರ್ಸ್ ಇರುತ್ತೆ. 65 ಅಲ್ಲ, 64. ಓಕೆ. ಅಂಡ್ ಬ್ರಹ್ಮನಲ್ಲಿ 50 ಕ್ಯಾರೆಕ್ಟರ್ಸ್ ಏನೋ ಇರುತ್ತೆ, ಅದನ್ನ ನಾವು ಡೆವಲಪ್ ಮಾಡ್ಕೊಬೇಕು ನಮ್ಮಲ್ಲಿ ಅಂತ. ಸೊ ಒನ್ ಆಫ್ ದ ಕ್ಯಾರೆಕ್ಟರ್ ಬಗ್ಗೆ ನನ್ಗೆ ಅರ್ಥ ಆಗ್ಲಿಲ್ಲ. ಆತ್ಮ ಸಂಯಮ ಬಗ್ಗೆ ಹೇಳ್ತಿದ್ರಿ, ನಾನು ಅದನ್ನ ಹೇಗೆ ನಾವು ಪರ್ಸನಲಿ ನಾವು ನಮ್ ಲೈಫ್ ಅಲ್ಲಿ ಹೇಗೆ ನಾವು ಅದನ್ನ ಡೆವಲಪ್ ಮಾಡಕ್ಕೆ ಸಾಧ್ಯ? ನಿಮಿಷ. ಆತ್ಮ ಸಮಯ ಅಲ್ಲ, ಆತ್ಮ ಸಮಯ. ಆತ್ಮ ಸಮಯ ಅಂದ್ರೆ ಟ್ರ್ಯಾಂಕ್ವಿಲಿಟಿ. ನಿಮಿಷ, ಪ್ರಭುಪಾದ ಎಕ್ಸಾಕ್ಟ್ ಅಂತ ಕೊಟ್ಟಿದ್ದಾರೆ ನೋಡ. ಕೃಷ್ಣ ಚೈತನ್ಯ ಆತ್ಮ ಸಮಯ. ಒಂದು ನಿಮಿಷ ಜಾವನ. ನಿಮಿಷ. ಸೆಲ್ಫ್ ಕಂಟ್ರೋಲ್. ಆತ್ಮ ಸಮಯ ಸೆಲ್ಫ್ ಕಂಟ್ರೋಲ್. ಓಕೆ. ಅದು ಸ್ವಲ್ಪ ಹೇಗೆ ನಾವು ಡೆವಲಪ್ ಮಾಡ್ಕೊಬಹುದು, ಲೈಕ್ ಆನ್ ವಾಟ್ ಸ್ಟ್ರಾಟಜೀಸ್, ಅಥವಾ ಏನು ನಮ್ಮ ವ್ಯಕ್ತಿತ್ವನ ಹೇಗೆ ಚೇಂಜ್ ಮಾಡ್ಕೊಂಡ್ರೆ ಸೆಲ್ಫ್ ಕಂಟ್ರೋಲ್ ಅನ್ನೋದು ಬರುತ್ತೆ? ಇವತ್ತೇ ಹೇಳ್ತಿದ್ವಿ, ನಾವು ಫುಡ್ ಕಂಟ್ರೋಲ್ ಮಾಡಿದ್ರೆ ಬಹಳಷ್ಟು, ಅದು ನನಗೆ ತುಂಬಾ ಅನುಭವ ಆಗಿದೆ. ನನ್ನ ಗುರುಗಳು ಚಿಕ್ಕ ವಯಸ್ಸಿನ ನನ್ಗೆ ಹೇಳ್ತಿದ್ರು, ಊಟನ ಚೆನ್ನಾಗಿ, ಅಂದ್ರೆ ನನಗೆ ಚಿಕ್ಕ ವಯಸ್ಸಿನ ಸ್ವಲ್ಪ ಕೋಪ ಬರ್ತಿತ್ತು. ಆಗ ನನ್ ಗುರುಗಳು ಹೇಳ್ತಿದ್ರು, ಸ್ವಲ್ಪ ಉಪ್ಪು, ಹುಳಿ, ಖಾರ ಇದನ್ನೆಲ್ಲ ಮಿನಿಮೈಸ್ ಮಾಡ್ತಾ ಬರ್ತಿದ್ರೆ, ಅಂಡ್ ಸಾತ್ವಿಕ